ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। श्री श्री राधा गोविंद की जय, श्री श्री गौरनिताय की जय, श्रील प्रभुपाद की जय। हरे कृष्ण। ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿ ಭಕ್ತಿರಸಾಮೃತ ಸಿಂಧು ಅಧ್ಯಾಯ 18 ಭಾವಭಕ್ತಿಯಲ್ಲಿರುವವನ ಗುಣಲಕ್ಷಣಗಳು, ಇದರ ಮುಂದುವರಿದ ಭಾಗ ಇವತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ವಿರಕ್ತಿ, ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ವಿರಕ್ತಿ ವಿರಕ್ತಿ ಇಂದ್ರಿಯಗಳು ಸದಾ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿರಕ್ತಿ ಇಂದ್ರಿಯಗಳು ಸದಾ ಸುಖವನ್ನು ಬಯಸುತ್ತವೆ, ಆದರೆ ಭಕ್ತನು ಕೃಷ್ಣನಲ್ಲಿ ಲೋಕೋತ್ತರ ಪ್ರೇಮವನ್ನು ಬೆಳೆಸಿಕೊಂಡಾಗ ಐಹಿಕ ಅಪೇಕ್ಷೆಗಳು ಅವನನ್ನೆಂದು ಕಂಗಂಡಿಸವು. ಇಂತಹ ಮನಸ್ಥಿತಿಯನ್ನು ವಿರಕ್ತಿ ಎಂದು ಕರೆಯುತ್ತಾರೆ. ದೊರೆ ಭರತನ ನಡತೆಯಲ್ಲಿ ವಿರಕ್ತಿಗೊಂದು ಉತ್ತಮ ಉದಾಹರಣೆ ಸಿಗುತ್ತದೆ. ಶ್ರೀಮದ್ ಭಾಗವತದ 5ನೇ ಸ್ಕಂದದ 14ನೆಯ ಅಧ್ಯಾಯದಲ್ಲಿ ಶ್ಲೋಕ 43 ಹೀಗೆಂದು ಹೇಳಿದೆ: ಭರತ ಚಕ್ರವರ್ತಿಯು ಕೃಷ್ಣನ ಪಾದಾಂಬುಜಗಳ ಸೊಗಸಿಗೆ ಎಷ್ಟು ಮಾರು ಹೋಗಿದ್ದನೆಂದರೆ, ತನ್ನ ತಾರುಣ್ಯದಲ್ಲಿ ಕೂಡ ಸಂಸಾರ, ಮಕ್ಕಳು, ಸ್ನೇಹಿತರು, ರಾಜ್ಯ ಮುಂತಾದವುಗಳನ್ನು ಮುಟ್ಟಬಾರದ ಮಲದಂತೆ ತ್ಯಜಿಸಿಬಿಟ್ಟನು. ಭರತ ಚಕ್ರವರ್ತಿಯು ವಿರಕ್ತಿಗೆ ಆದರ್ಶವಾಗಿದ್ದಾನೆ. ಐಹಿಕ ಜಗತ್ತಿನಲ್ಲಿ ಸುಖಕರವಾದ ಬದುಕು ನಡೆಸಲು ಬೇಕಾದುದೆಲ್ಲವೂ ಅವನಿಗಿತ್ತು, ಆದರೆ ಅವನು ಅವುಗಳನ್ನು ತ್ಯಜಿಸಿದನು. ವಿರಕ್ತಿ ಎಂದರೆ ಕೃತಕ ವಿಧಾನಗಳ ಮೂಲಕ ಮೋಹದ ಪ್ರಲೋಭನೆಯಿಂದ ದೂರವಿರುವುದು ಎಂದು ಅರ್ಥವಲ್ಲ.
ಪ್ರಲೋಭನೆಗಳ ನಡುವೆಯೂ ಐಹಿಕ ಆಕರ್ಷಣೆಗಳಿಂದ ವ್ಯಕ್ತಿಯು ದೂರವಿರಬಲ್ಲನಾದರೆ ಅಂತಹವನು ವಿರಕ್ತನೆನ್ನುತ್ತಾರೆ. ಮೊದಲಲ್ಲಿ ಪ್ರಾರಂಭಿಕ ಭಕ್ತನು ಎಲ್ಲಾ ಪ್ರಲೋಭನೆಗಳಿಂದಲೂ ದೂರವಿರಬೇಕೇನೂ ಹೌದು. ಆದರೆ ನುರಿತ ಭಕ್ತನ ನಿಜವಾದ ಸ್ಥಾನ ಯಾವುದೆಂದರೆ ಸಕಲ ಪ್ರಲೋಭನೆಗಳ ಮಧ್ಯೆ ಇದ್ದು ಅವನು ಯಾವುದರ ಆಕರ್ಷಣೆಗೂ ಒಳಗಾಗದೆ ಇರಬೇಕು. ಇದು ವಿರಕ್ತಿಯ ವಿಧಿಸುವ ವಾಸ್ತವವಾದ ಷರತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ವಿರಕ್ತಿ ಹೇಳುದು ಭಾವಭಕ್ತಿಯಲ್ಲಿ ಅತ್ಯಂತ ಒಂದು ಮುಖ್ಯವಾದ ಲಕ್ಷಣ ಇರುತ್ತೆ ಶುದ್ಧ ಭಕ್ತನಲ್ಲಿ. ಅಂದ್ರೆ ವಿಷಯ ವಸ್ತುಗಳ ಬಗ್ಗೆ ಸ್ವಾಭಾವಿಕವಾದ ರುಚಿ ಇಲ್ಲದೆ ಇರುವುದು. ವಿಷಯ ವಸ್ತುಗಳು ಅಂದ್ರೆ ಭೌತಿಕವಾದ ವಿಷಯಗಳಲ್ಲಿ ಇಚ್ಛೆ ಇಲ್ಲದೆ ಇರತಕ್ಕಂಥದ್ದು. ಇಂದ್ರಿಯಗಳು ಏನ್ ಮಾಡ್ತವೆ? ಸದಾ ಸುಖವನ್ನೇ ಬಯಸ್ತವೆ ಇಂದ್ರಿಯಗಳು. ಆದರೆ ಭಕ್ತನು ಏನ್ ಮಾಡಿರ್ತಾನೆ? ಕೃಷ್ಣನಲ್ಲಿ ಒಂದು ಲೋಕೋತ್ತರವಾದ ಸುಖವನ್ನು ಬೆಳೆಸಿಕೊಂಡಾಗ ಈ ಐಹಿಕ ಅಪೇಕ್ಷೆಗಳು ಅವನನ್ನು ಎಂದೂ ಕಂಗೆಡಿಸುವುದಿಲ್ಲ. ಇಲ್ಲಿ ಉತ್ತಮ ಉದಾಹರಣೆ ಅಂದ್ರೆ ಭರತ ಚಕ್ರವರ್ತಿ ಅವನು ಭಗವಂತನ ಕೃಷ್ಣನ ಪಾದಾರವಿಂದಗಳಲ್ಲಿ ಅವನು ತನ್ನ ಒಂದು ಆನಂದವನ್ನು ಕಾಣ್ತಾ ಇದ್ದ. ಅವರ ಸೇವೆಯಲ್ಲಿ, ಭಗವಂತನ ಸೇವೆಯಲ್ಲಿ ಅವನು ತುಂಬಾ ತರುಣಾವಸ್ಥೆಯಲ್ಲಿಯೇ ಅವನು ಸಂಸಾರವನ್ನು, ಮಕ್ಕಳನ್ನು, ಸ್ನೇಹಿತರನ್ನು, ರಾಜ್ಯವನ್ನು ಬಿಟ್ಟು ಹೊರಟು ಹೋದ. ಅಂದರೆ ಭಗವಂತನ ಒಂದು ಭಕ್ತಿ ಸಾಧನೆಗಾಗಿ ಹೊರಟು ಹೋದ. ಅದು ಹೇಗೆ ಕೇಳಿದರೆ ಅವೆಲ್ಲವೂ ಕೂಡ ಪ್ರಲೋಭನೆಗಳು. ಈ ಸಂಸಾರ, ಈ ಮಕ್ಕಳು, ಸ್ನೇಹಿತರು ಅಲ್ವಾ? ಹರೇ ಕೃಷ್ಣ. ಪ್ರಲೋಭನೆಗಳು ನಮ್ಮನ್ನು ಆಕರ್ಷಿಸುತ್ತಾರೆ. ಹಾಗಾಗಿ ಈ ಐಹಿಕ ಜಗತ್ತಿನಲ್ಲಿ ಸುಖವಾದ ಬದುಕು ನಡೆಸಲಿಕ್ಕೆ ಏನು ಬೇಕೋ ಅದೆಲ್ಲವೂ ಕೂಡ ಆ ಭರತ ಚಕ್ರವರ್ತಿಗೆ ಇತ್ತು. ಅವನು ಇಡೀ ಭೂಮಂಡಲವನ್ನೇ ಆಳ್ತಾ ಇದ್ದ. ಅವನಿಗೆ ರಾಜ್ಯ ಇತ್ತು, ಆಳುಕಾಳುಗಳಿದ್ದರು, ಕುದುರೆಗಳಿದ್ದರು, ಆನೆಗಳಿದ್ದರು, ಸಂಪತ್ತು ಇತ್ತು, ತರುಣಿಯಾದ ಹೆಂಡತಿ ಇದ್ರು, ಮುದ್ದಾದ ಮಕ್ಕಳಿದ್ರು, ಸ್ನೇಹಿತರು ಇದ್ರು, ಎಲ್ಲವೂ ಇತ್ತು. ಆದರೆ ಅವನು ಅವುಗಳನ್ನೆಲ್ಲ ತ್ಯಜಿಸಿ ಬಿಟ್ಟ. ಹೇಗೆ ತ್ಯಜಿಸಿದ ಅಂದರೆ, ಈಗ ಮಲವನ್ನು ನಾವು ಮುಟ್ಟುತ್ತೇವ? ಹರೇ ಕೃಷ್ಣ. ಮಲವನ್ನು ನಾವು ಮುಟ್ಟುತ್ತೇವ? ಹರೇ ಕೃಷ್ಣ. ಹಾಗೆ ಅದು ಮಲ ಅಂತ ಆ ಥರ ಭಾವಿಸಿ ಈ ಎಲ್ಲ ಅಂದರೆ ಈ ಐಹಿಕವಾದ ಆ ಬದುಕಿನಲ್ಲಿ ಎಲ್ಲವೂ ಕೂಡ ಮಲದಂತೆ ಅಂತ ಅವನು ಭಾವಿಸಿಕೊಂಡ. ಮುಟ್ಟಬಾರದ ಮಲ ಹಾಗೆ ಅವನು ಭಾವಿಸಿಕೊಂಡು ಹೆಂಡತಿ, ಮಕ್ಕಳು, ಮತ್ತೆ ಸಂಸಾರ, ಸ್ನೇಹಿತರು, ರಾಜ್ಯ, ಕೋಶ, ಆಮೇಲೆ ಅವನ ಆಳು ಕಾಳು, ಸಾಮ್ರಾಜ್ಯ ಇವೆಲ್ಲವನ್ನೂ ಅವನು ತ್ಯಜಿಸಿ ಬಿಟ್ಟ. ಇಲ್ಲಿ ವಿರಕ್ತಿ ಅಂದ್ರೆ ಅರ್ಥ ಕೊಡ್ತಾ ಇದ್ದಾರೆ. ಇವನು ವಿರಕ್ತಿಗೆ ಭರತ ಚಕ್ರವರ್ತಿ ತುಂಬಾ ಆದರ್ಶ. ಏನಂತಂದ್ರೆ ಸುಖಕರವಾದ ಬದುಕು ಇದ್ದಾಗಲೂ ಕೂಡ, ಆ ಪ್ರಲೋಭನೆಗಳು ಇದ್ದಾಗಲೂ ಕೂಡ ಅದರಿಂದ ದೂರ ಇರೋದು ಅಂತ ಅದು ನಿಜವಾದ ವಿರಕ್ತಿ. ನಾವು ಅಂದರೆ ವಿರಕ್ತಿ ಅಂತಂದ್ರೆ ಈ ಪ್ರಲೋಭನೆಗಳಿಂದ ದೂರ ಇರುವುದಲ್ಲ, ಪ್ರಲೋಭನೆಗಳ ಮಧ್ಯೆ ಇದ್ದು ಕೂಡ ಅದರಿಂದ ಆಕರ್ಷಿತನಾಗದೆ ಇರ್ತಕ್ಕಂಥದ್ದು. ಈಗ ಎಲ್ಲವೂ ಇದೆ ಆದರೂ ಅದರಿಂದ ಆಕರ್ಷತೆ ಆಗದೆ ಇರ್ತಕ್ಕಂಥದ್ದು. ಇದು ಹೇಗೆ ಸಾಧ್ಯ? ಈ ಪ್ರಶ್ನೆ ಬರ್ತದೆಯಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಬರ್ತದೆ, ತುಂಬಾ ಪ್ರಲೋಭನೆಗಳಿದೆ. ತುಂಬಾ ದೊಡ್ಡ ರಾಜ್ಯ ಇದೆ, ಅಧಿಕಾರ ಇದೆ, ಆಮೇಲೆ ಕೋಶ, ಹಣ, ಸಂಪತ್ತು ಇದೆ, ಮನೆಯಲ್ಲಿ ಮಕ್ಕಳು, ಸುಂದರವಾದ ಹೆಂಡತಿ. ಇದನ್ನು ಬಿಟ್ಟು ಹೋಗ್ಲಿಕ್ಕೆ ತುಂಬಾ ಆಕರ್ಷಣೆ ಅಲ್ವಾ? ಹರೇ ಕೃಷ್ಣ. ಇವೆಲ್ಲ ಇದರಿಂದ ಆಕರ್ಷಣೆಯಿಂದ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಇದು ನಿಜವಾದ ವಿರಕ್ತಿ ಅಂತೆ. ಈ ವಿರಕ್ತಿ ಬರಬೇಕಾದ್ರೆ ನಮಗೆ ಹೇಗೆ ಬರುತ್ತೆ ಈ ವಿರಕ್ತಿ ಅಂತಂದ್ರೆ, ಯಾರಿಗೆ ಆಗಲಿ ಭಕ್ತನಿಗೆ, ಶುದ್ಧ ಭಕ್ತನಿಗೆ ಹೇಗೆ ವಿರಕ್ತಿ ಬರುತ್ತೆ ಅಂದ್ರೆ ಕೃಷ್ಣನಲ್ಲಿ ಆಕರ್ಷಣೆ ಉಂಟಾದಾಗ ಮಾತ್ರ ಬರುತ್ತೆ. ಯಾಕಂದ್ರೆ ಹೈಯರ್ ಟೇಸ್ಟ್ ಡೆವಲಪ್ ಆಗಬೇಕು. ಇದಕ್ಕೆ ಪರಂ ದೃಷ್ಟ್ವಾ ನಿವರ್ತತೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಪರಂ ದೃಷ್ಟ್ವಾ ನಿವರ್ತತೆ ಅಂದ್ರೆ ನಮಗೆ ಇದಕ್ಕಿಂತ ಹೆಚ್ಚಿನ ಒಂದು
ಆ, ಆ ಒಂದು ಆ ಟೇಸ್ಟ್ ರುಚಿ ಅದು ಸಿಕ್ಕಿದಾಗ ವ್ಯಕ್ತಿ ಇದನ್ನು ಬಿಡಲಿಕ್ಕೆ ಸಾಧ್ಯವಾಗತ್ತೆ. ಇದನ್ನು ಏನು ಹೇಳ್ತಾರೆ ಅಂತಂದರೆ, ಶುದ್ಧ ಭಕ್ತ ಯಾರಿರ್ತಾನೆ ಅವನಿಗೆ ಉನ್ನತ ಸ್ವರ್ಗಲೋಕಗಳಿಗೆ ಹೋಗಲಿಕ್ಕೆ ಆಸಕ್ತಿ ಇರೋದಿಲ್ಲ. ಆಮೇಲೆ ಅವರಿಗೆ ಈಗ ಕೆಲವು ಯೋಗಿಗಳಿಗೆ ಅವರಿಗೇನು ಆಸಕ್ತಿ ಇರುತ್ತೆ, ಅವರಿಗೆ ಸಿದ್ಧಿ ಪ್ರಾಪ್ತಿಯ ಆಸಕ್ತಿ ಇರುತ್ತೆ. ಆಮೇಲೆ ಜ್ಞಾನಿಗಳಿಗೆ ನಿರಾಕಾರ ಬ್ರಹ್ಮನಲ್ಲಿ ಮೋಕ್ಷ ಹೊಂದಲಿಕ್ಕೆ ಆಸಕ್ತಿ ಇರುತ್ತೆ. ಆದರೆ ಇವೆಲ್ಲವೂ ಕೂಡ ಅಂದರೆ ಇದನ್ನು ಭಕ್ತ ಬಯಸುವುದಿಲ್ಲ. ಅಂದರೆ ಇದನ್ನು ಯಾಕೆ ಬಯಸುವುದಿಲ್ಲ ಅಂತ ಇದನ್ನು ನಾವು ತುಂಬ ಚೆನ್ನಾಗಿ ತಿಳ್ಕೊಳ್ಬೋದು. ಕೈವಲ್ಯಂ ನರಕಾಯತೆ ತ್ರಿದಶ ಪೂರ ಆಕಾಶ ಪುಷ್ಪಾಯತೆ ದುರ್ದಾಂತೇಂದ್ರಿಯ ಕಾಲ ಸರ್ಪ ಪಟಲಿ ಪ್ರೋತ್ಕಾತವ ದಂಷ್ಟ್ರಾಯತೆ ವಿಶ್ವಂ ಪೂರ್ಣ ಸುಖಾಯತೆ ವಿಧಿ ಮಹೇಂದ್ರ ಆದಿಶ್ಚ ಕೀಟಾಯತೆ ಯತ್ಕಾರುಣ್ಯ ಕಟಾಕ್ಷ ವೈಭವತಾಂ ತಂ ಗೌರಮ್ಯೇ ವಸ್ತುಮಃ. ಅಂದರೆ ಚೈತನ್ಯ ಮಹಾಪ್ರಭುಗಳ ಕೃಪೆ, ಭಗವಂತನ ಕೃಪೆಯಿಂದ ಆ ಭಗವಂತನಿಗೆ ಯಾವಾಗ ದಿವ್ಯ ಸೇವೆಯನ್ನು ಅರ್ಪಿಸುವ ಸ್ಥಾನವನ್ನು ಶುದ್ಧ ಭಕ್ತ ಯಾವಾಗ ಗಳಿಸಿಕೊಳ್ಳುತ್ತಾನೆ ಅವನಿಗೆ ಇದ್ಯಾವುದು ಬೇಕಾಗುವುದಿಲ್ಲ. ನಿರಾಕಾರ ಬ್ರಹ್ಮನ ಮೋಕ್ಷ ಅದು ಸಾಯುಜ್ಯ ಮೋಕ್ಷ, ಅದಕ್ಕೆ ಅದು ನರಕಕ್ಕಿಂತಲೂ ಬೇರೆ ಏನಿಲ್ಲ ಅಂತ ಬಯಸ್ತಾನೆ. ಸ್ವರ್ಗಲೋಕದ ಸುಖ ಅದು ಭೌತಿಕ ಸುಖ, ಅದು ಕೊಳ್ಳಿ ಪಿಶಾಚಿ ಥರ ಅಂತ ತಿಳ್ಕೊಳ್ತಾನೆ ಭಕ್ತ, ಶುದ್ಧ ಭಕ್ತ. ಆಮೇಲೆ ಹಠಯೋಗದಿಂದ ಸಾಧಿಸುವ ಒಂದು ವಿರಕ್ತಿ, ಮತ್ತು ಅದು ಹೇಗೆ ಕೇಳಿದರೆ ಅದು ಹಲ್ಲುಗಳಿಲ್ಲದ ವಿಷಯುಕ್ತ ಸರ್ಪಕ್ಕೆ ಹೋಲಿಸ್ತಾರೆ ಭಕ್ತ. ಆದ್ದರಿಂದ ಈಗ ಭಗವಂತನ ಭಕ್ತಿ ಸೇವೆಯಲ್ಲಿ ಯಾವಾಗ ಅವನು ತನ್ನ ಇಂದ್ರಿಯಗಳನ್ನು ಭಕ್ತ ತೊಡಗಿಸ್ತಾನೆ ಆವಾಗ ಇಂದ್ರಿಯಗಳನ್ನು ನಿಯಂತ್ರಿಸುವ ಅಥವಾ ವಿರಕ್ತಿ ಹೊಂದುವ ಅವಶ್ಯಕತೆಯೇ ಇರುವುದಿಲ್ಲ ಪ್ರತ್ಯೇಕವಾಗಿ. ಯಾಕೆಂತಂದರೆ ಅವನ ಇಂದ್ರಿಯ ಈಗಾಗಲೇ ಭಗವಂತನ ಸೇವೆಯಲ್ಲಿ ನಿರತರಾಗಿರೋದ್ರಿಂದ ಅದು ನಿಗ್ರಹವನ್ನು ಹೊಂದಿರುತ್ತದೆ. ಅದಕ್ಕೆ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳ್ತಾರೆ. ಅಂದರೆ ಭಕ್ತನ ಇಂದ್ರಿಯಗಳು ಐಕ ಸುಖಗಳಿಂದ ಆಕರ್ಷಿತವಾಗುವುದಿಲ್ಲ. ಈಗ ನಾವು ನೋಡಿದ್ದೇವೆ ಭರತ ಮಹಾರಾಜನ ಇಂದ್ರಿಯಗಳು, ಅವನಿಗೆ ಇಷ್ಟೊಂದು ಆಕರ್ಷಣೆ ಇತ್ತು. ಅಲ್ಲಿ ಅವನಿಗೆ ಹೆಂಡತಿ, ತರುಣಿಯಾದ ಹೆಂಡತಿ, ಮಕ್ಕಳು, ಅವರಿಗೆ ಸ್ನೇಹಿತರು, ದೊಡ್ಡ ಸಂಪತ್ತು, ಅಧಿಕಾರ ಇವೆಲ್ಲವೂ ಇತ್ತು ಅಲ್ವಾ. ಆದರೆ ಅವನು ಅದರಿಂದ ಆಕರ್ಷಣೆ ಹೊಂದಲಿಲ್ಲ. ಯಾಕೆ ಆಕರ್ಷಣೆ ಹೊಂದಲಿಲ್ಲ? ಅವನು ಭಗವಂತನಲ್ಲಿ ಆಕರ್ಷಣೆ ಹೊಂದಿದ, ಕೃಷ್ಣನಲ್ಲಿ ಆಕರ್ಷಣೆ ಹೊಂದಿದ. ಸೊ ಹಾಗಾಗಿ ಎಲ್ಲವನ್ನೂ ಅವನು ಭಗವಂತನ ಸೇವೆಯಲ್ಲಿ ಬಳಸಲಿಕ್ಕಾಗಿ ಅವನು ಅದನ್ನು ಉಪಯೋಗಿಸಿಕೊಂಡ, ಮತ್ತು ಅದನ್ನು ಅವನು ಇನ್ನೂ ಹೆಚ್ಚಿನ ಆ ಸಾಧನೆಗಾಗಿ ಅವನು ಆ ಭಗವಂತನಲ್ಲಿ ಆಕರ್ಷಿತ ಆಗಿರೋದ್ರಿಂದ ಅವನು ವಿರಕ್ತಿಯನ್ನು ಹೊಂದಿದ. ಸೊ ಹಾಗಾಗಿ ಇಲ್ಲಿ ನಾವು ಭಗವಂತನಿಗೆ ಯಾವಾಗ ಆಕರ್ಷಣೆ ಹೊಂದಿ ಭಕ್ತಿ ಸೇವೆಯಲ್ಲಿ ಯಾವಾಗ ಅವನು ಮುಂದುವರಿತಾನೆ ಆಗ ಅವನಿಗೆ ಈ ಐಹಿಕದಲ್ಲಿ ಆಸಕ್ತಿ ಉಂಟಾಗುವುದಿಲ್ಲ. ಸೊ ಹಾಗಾಗಿ ಈಗ ನಾವು ಹೇಗೆ ಹೇಳುದು ಅಂತಂದರೆ, ಈಗ ಶ್ರೀಲ ಪ್ರಭುಪಾದರು ಹೇಗೆ ಹೇಳ್ತಾರೆ ಅಂತಂದರೆ, ಅಂದರೆ ನಗರದಲ್ಲಿ ಅನೇಕ ಪ್ರಲೋಭನೆಗಳಿರುತ್ತೆ. ಆ ನಗರದಲ್ಲಿಯೇ ಉಳಿದುಕೊಂಡು, ಆ ಪಟ್ಟಣಗಳಲ್ಲಿಯೇ ಉಳಿದುಕೊಂಡು, ಆ ಪ್ರಲೋಭನೆಗಳ ಮಧ್ಯೆಯೇ ಆ ಭಕ್ತಿ ಸೇವೆಯನ್ನು ಮಾಡುತ್ತಾ ಆ ಭಗವಂತನ ಸೇವೆಯನ್ನು ಮಾಡ್ತಾ ಇರೋದು, ಅದು ನಿಜವಾದ ವಿರಕ್ತಿ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಈ ವಿರಕ್ತಿ ಮತ್ತು ಕ್ಷಾಂತಿ ಇವಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ನೋಡ್ಬೋದು. ಅಂದರೆ ಈ ಕ್ಷಾಂತಿ ಮತ್ತು ವಿರಕ್ತಿ ಇದಕ್ಕೆ ಅಂಬರೀಷ ಮಹಾರಾಜ ಅವನ ಒಂದು ಉತ್ತಮ ಉದಾಹರಣೆಯನ್ನು ನಾವು ನೋಡ್ಬೋದು. ಅಂಬರೀಷ ಮಹಾರಾಜ ಇಡೀ ಜಗತ್ತಿನ ಈ ಭೂಗ್ರಹದ ಸಾಮ್ರಾಟನಾಗಿದ್ದ. ಅವನಿಗೆ ಇಷ್ಟು ಸಾಮ್ರಾಟ ಒಂದು ಅವನಿಗೆ ಆ ಸಂಪತ್ತು ಸಮೃದ್ಧಿ ಇತ್ತು ಅಂತಂದರೆ ಅವನಿಗೆ ಅದನ್ನು ಅಂದರೆ ಆ ಸಂಪತ್ತು ಸಮೃದ್ಧಿ ಅದೆಲ್ಲವನ್ನೂ ಅವನು ಅನಿತ್ಯ ಅಂತ ತಿಳ್ಕೊಂಡಿದ್ದ ಅಂಬರೀಷ ಮಹಾರಾಜ. ಸೊ ಹಾಗಾಗಿ ಅವನು ತನ್ನ ಒಂದು ಮನಸ್ಸು ಮತ್ತು ಇಂದ್ರಿಯಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸಿದ್ದ. ಇದು ಬಹಳ ಮುಖ್ಯವಾದದ್ದು. ಅವನು ಅಪಾರ ಐಶ್ವರ್ಯವಂತನಾಗಿದ್ದ. ಅವನಿಗೂ ಕೂಡ ಹೀಗೆ ಪತ್ನಿ, ಪುತ್ರರು, ರಾಜ್ಯ, ಕೋಶ, ಅದರಲ್ಲಿ ಮೋಹ ಇಡಲಿಕ್ಕೆ ಐಶ್ವರ್ಯ ಎಲ್ಲವೂ ಇತ್ತು ಆದರೆ ಅದರ ಯಾವುದರಿಂದನೂ ಅವನು ಆಕರ್ಷಿತನಾಗಿಲ್ಲ. ಹಾಗಾದರೆ ಅವನು ಹೇಗೆ ಮಹಾರಾಜ ಅಂಬರೀಷನು ಕೂಡ ಅವನು ಹೇಗೆ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅಂತಂದರೆ
ತಾನು ಭಗವಂತನ ಸೇವಕ, ಇದೆಲ್ಲವೂ ಭಗವಂತನಿಗೆ ಸೇರಿದ್ದು. ಈ ಲೆಕ್ಕದಿಂದ ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಮತ್ತು ಅದರ ಜೊತೆಗೆ ಭಕ್ತಿಯಲ್ಲಿ ಅವನು ನವವಿಧ ಭಕ್ತಿಯನ್ನು ಮಾಡಿದ. ಹೇಗೆ ಮಾಡ್ದ? ಸವೈ ಮನಃ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಲಯ ದರ್ಶನೇ ದೃಶು ತದ್ಭೃತ್ಯ ಗಾತ್ರ ಸ್ಪರ್ಶ ಅಂಗ ಸಂಗಮಂ ಗ್ರಹಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಲಸ್ಯ ರಸನಾಂ ತದರ್ಪಿತೆ ಪಾದೌ ಹರೇಃ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮಕಾಮ್ಯಯ ಯಥಾ ಉತ್ತಮ ಶ್ಲೋಕ ಜನಾಶಯ ರತಿಃ. ಹೇಗೆ ಇವನು ಅಂಬರೀಷ ಮಹಾರಾಜ ಹೇಗೆ ಅವನು ವಿರಕ್ತನಾಗ್ಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂದರೆ, ಅವನು ತನ್ನೆಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ದ. ಅದರಿಂದ ಅವನು ಉತ್ತಮವಾದ ಒಂದು ರುಚಿಯಲ್ಲಿ ಇದ್ದಿದ್ದ, ಉತ್ತಮ ಟೇಸ್ಟ್. ಹೇಗೆಂದರೆ ತನ್ನ ಮನಸ್ಸನ್ನು ಸದಾ ಕೃಷ್ಣನ ಆ ಧ್ಯಾನದಲ್ಲಿ ತೊಡಗಿಸಿದ್ದ, ಕೃಷ್ಣನ ಪಾದ ಕಮಲಗಳ ಧ್ಯಾನ. ಆಮೇಲೆ ಅವನು ತನ್ನ ಮಾತನ್ನು ಆ ಭಗವಂತನ ಮಹಿಮೆಗಳ ವರ್ಣನೆಯನ್ನು ಮಾಡಲಿಕ್ಕೆ, ಯಾವಾಗಲೂ ಭಗವಂತನ ಮಹಿಮೆಗಳ ವರ್ಣನೆ ಮಾಡಲಿಕ್ಕೆ ಉಪಯೋಗಿಸ್ತಿದ್ದ ತನ್ನ ಮಾತನ್ನು. ಕೈಗಳನ್ನು ಏನು ಮಾಡ್ತಿದ್ದ? ಭಗವಂತನ ದೇವಾಲಯನ ಮಾರ್ಜನ ಮಾಡಲಿಕ್ಕೆ, ಆ ದೇವಾಲಯವನ್ನು ಸ್ವಚ್ಛ ತಾನು ಮಾಡ್ತಿದ್ದ. ಕಿವಿಗಳಿಂದ ಭಗವಂತನ ಬಗ್ಗೆ ಕೇಳ್ತಾ ಇದ್ದ, ಕೃಷ್ಣನ ಬಗ್ಗೆ, ಕೃಷ್ಣನ ಕುರಿತು ಆ ಮಹಿಮೆಗಳು, ಕೃಷ್ಣನ ಸ್ತೋತ್ರಗಳು, ಇವುಗಳನ್ನು ಕೇಳಲಿಕ್ಕೆ ಕಿವಿಯನ್ನು ಉಪಯೋಗಿಸಿದ. ಕಣ್ಣಿನಿಂದ ಕೃಷ್ಣನ ಆ ವಿಗ್ರಹದ ದರ್ಶನವನ್ನು ಅವನು ಮಾಡ್ತಾ ಇದ್ದ. ಆಮೇಲೆ ಸ್ಪರ್ಶೇಂದ್ರಿಯ, ಚರ್ಮದಿಂದ ಅವನು ಆ ಭಗವಂತನ ಆ ದೇಹವನ್ನು, ಕೃಷ್ಣ ಭಕ್ತರ ಪಾದವನ್ನು ಸ್ಪರ್ಶಿಸಲಿಕ್ಕೆ ಅವನು ಉಪಯೋಗಿಸ್ತಿದ್ದ. ಆಮೇಲೆ ಅವನು ಘ್ರಾಣೇಂದ್ರಿಯ, ಮೂಗನ್ನು ಭಗವಂತನಿಗೆ ಅರ್ಪಿತವಾದ ತುಳಸಿ ಪರಿಮಳವನ್ನು ಆಘ್ರಾಣಿಸಲಿಕ್ಕೆ ಉಪಯೋಗಿಸಿದ. ನಾಲಿಗೆಯನ್ನು ಭಗವತ್ ಪ್ರಸಾದದ ಆ ಸವಿ ನೋಡಲಿಕ್ಕೆ ತೊಡಗಿಸಿದ್ದ. ಅಂಬರೀಷ ಮಹಾರಾಜನ ತನ್ನ ಕಾಲುಗಳಿಂದ ಭಗವಂತನ ದೇವಾಲಯಕ್ಕೆ ನಡೆದುಕೊಂಡು ಹೋಗ್ತಿದ್ದ. ಅವನು ರಥ ತೆಗೆದುಕೊಂಡು ಹೋಗ್ಬೋದಿತ್ತು, ದೊಡ್ಡ ರಾಜ ಮಹಾರಾಜ, ಆದರೆ ಅವನು ನಡೆದುಕೊಂಡು ಹೋಗ್ತಾ ಇದ್ದ. ಆಮೇಲೆ ತಲೆಯನ್ನು ಭಗವಂತನಿಗೆ ತಲೆಭಾಗಿಸಿ ನಮಸ್ಕರಿಸಲು ಉಪಯೋಗಿಸ್ಕೊಳ್ತಾ ಇದ್ದ. ಹಾಗಾಗಿ ಅವನು ತನ್ನ ದಿನದಲ್ಲಿ 24 ಗಂಟೆಗಳು ಕೂಡ ಭಗವತ್ ಸೇವೆ ಮಾಡಲು ತೊಡಗಿದ್ದ. ನೋಡಿ, ಅವನಿಗೆ ಮಹಾರಾಜ, ಅವನಿಗೆ ಎಷ್ಟೊಂದು ಜವಾಬ್ದಾರಿ ಇತ್ತು, ಆದರೂ ಕೂಡ ಅವನು ಭಗವಂತನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ. ಹಾಗಾಗಿ ಅವನಿಗೆ ಏನು ಅಂತಂದರೆ, ಭಗವಂತನ ಆ ಸೇವೆಯಲ್ಲಿ ತೊಡಗಿದ್ದರಿಂದ ಸಕಲ ಐಹಿಕ ಇಚ್ಛೆಗಳಿಂದ ಮುಕ್ತನಾಗಲಿಕ್ಕೆ ಇತ್ತು. ಆದ್ದರಿಂದ ಅವನು ವಿರಕ್ತಿಗೆ ಅವನು ಕೂಡ ತುಂಬ ಉತ್ತಮವಾದ ಉದಾಹರಣೆ. 2 ಉದಾಹರಣೆ ಕೊಡ್ತೀವಿ, ಭರತ ಚಕ್ರವರ್ತಿ ಮತ್ತು ಅಂಬರೀಷ ಮಹಾರಾಜ ವಿರಕ್ತಿ ಹೇಗೆ ಪಡ್ಕೊಂಡ್ರು. ಆಮೇಲೆ ಇಲ್ಲಿ ಅಂಬರೀಷ ಮಹಾರಾಜ ಅವರು ಕ್ಷಾಂತಿಗೂ ಕೂಡ ಒಂದು ಉತ್ತಮ ಉದಾಹರಣೆ. ಕ್ಷಾಂತಿ ಅಂತಂದರೆ ಯಾವಾಗ ಕ್ಷೋಭೆ ಬರುತ್ತೆ, ತುಂಬ ಅಂದರೆ ತುಂಬ ವಿಚಲಿತನಾಗ್ತಕ್ಕಂಥ ಸಂದರ್ಭ ಇರುತ್ತೆ, ಅಂಥದ್ರಲ್ಲೂ ಕೂಡ ಸಹನಶೀಲತೆ ಮತ್ತು ತಾಳ್ಮೆಯಿಂದ ಕೂಡಿರೋದು. ಇದಕ್ಕೆ ಅಂಬರೀಷ ಮಹಾರಾಜರು ಉತ್ತಮ ಉದಾಹರಣೆ ಆಗ್ತಾರೆ. ಈಗೇನಾಯಿತು, ಅಂಬರೀಷ ಮಹಾರಾಜರು ಅವರು ಏನು ಮಾಡಿದ್ರು ಅಂದರೆ, ಒಮ್ಮೆ ಏಕಾದಶಿ ವ್ರತವನ್ನು ಮಾಡಿದ್ರು ಅವರು. ಆ ಏಕಾದಶಿ ವ್ರತ ಹೇಗೆ ಮಾಡಿದ್ರು ಕೇಳಿದ್ರೆ, ತುಂಬ 1 ವರ್ಷದಿಂದ ಅವರು ಮಾಡ್ತಾ ಇದ್ರು ಏಕಾದಶಿ ಮತ್ತು ದ್ವಾದಶಿ ವ್ರತ. ಸೊ ಏಕಾದಶಿ ದ್ವಾದಶಿ ವ್ರತ ವರ್ಷದ ಅಂತ್ಯದಲ್ಲಿ ಅವರು 3 ರಾತ್ರಿ ಉಪವಾಸ ಮಾಡಿದ್ದರು. ಆಮೇಲೆ ಅವರು ಭಗವಂತನನ್ನ ಪೂಜೆ ಮಾಡ್ತಾ ಇದ್ರು. ಅಲ್ಲಿ ಅವರು ಯಮುನಾ ನದಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದರು. ಆಗ ಇನ್ನೇನು ಉಪವಾಸ ನಿಲ್ಲಿಸಬೇಕು, ಆವಾಗ ದುರ್ವಾಸ ಮುನಿಗಳು ಅಂಬರೀಷನ ಮನೆಗೆ ಬಂದರು. ಆಮೇಲೆ ಅತಿಥಿಗಳಾಗಿ ಬಂದರು. ಅವರನ್ನು ತುಂಬ ಆದರದಿಂದ ಅವನು ಬರಮಾಡಿಕೊಂಡ. ಆಮೇಲೆ ಅವನಿಗೆ ಭೋಜನವನ್ನು ಅವನು ಸ್ವೀಕರಿಸಿ ಅಂತ ಬೇಡಿಕೊಂಡ. ಆದರೆ ಅಂಬರೀಷನ ಒಂದು ಕೋರಿಕೆಗೆ ಅವರು ಒಪ್ಕೊಂಡ್ರು. ಆದರೆ ಅವರು ಸ್ನಾನಕ್ಕೆ ಅಂತ ಯಮುನಾ ನದಿಗೆ ಹೋದರು. ಆಮೇಲೆ ಯಮುನಾ ನದಿ ತುಂಬ ಹೊತ್ತು ಬರಲಿಲ್ಲ. ಸೊ ಆಗ ಏಕಾದಶಿ ವ್ರತವನ್ನು ನಿಲ್ಲಿಸುವ ಹೊತ್ತು ಸಮೀಪ ಆಯಿತು. ಅವಾಗ ಏನು ಮಾಡಬೇಕು, ಅವನು ಇದನ್ನು ಮಾಡಿದ್ದ, ನಿರ್ಜಲ ಉಪವಾಸ ಮಾಡಿದ್ದ. ಸೊ ಆಮೇಲೆ ವಿದ್ವಾಂಸರ ಹತ್ರ, ಬ್ರಾಹ್ಮಣರ ಹತ್ರ ಕೇಳಿದ, ಈ ರೀತಿ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕು.
ಆಗ ಜಲಪಾನ ಮಾಡಿ, ಅಂದರೆ ಅವನ ಸಲಹೆ ಮೇಲೆಗೆ ಅವರು ಜಲಪಾನ ಅಂದರೆ ನೀರನ್ನು ಕುಡಿದು ಅವರು ಶಾಸ್ತ್ರಕ್ಕೆ ವ್ರತವನ್ನು ಮುಕ್ತಾಯ ಮಾಡಿದರು. ಆದರೆ ಇದು ನೀರನ್ನು ಕುಡಿದದ್ದು ಅದು ಒಮ್ಮೆ ವ್ರತ ಅದು ಉಪವಾಸ ಮುರಿದಂತೆ, ಅದು ಮುರಿದಿದ್ದಂತೆ ಎರಡು ರೀತಿ ಆಗುತ್ತಂತೆ. ಹೀಗಾಗಿ ಅವನು ಜಲಪಾನ ಮಾಡಿದ್ದನ್ನು ಆ ಯೋಗ ದೃಷ್ಟಿಯಿಂದ ಆ ದುರ್ವಾಸರಿಗೆ ಗೊತ್ತಾಯಿತು. ದುರ್ವಾಸರು ಬಹಳ ಸಿಟ್ಟು ಮಾಡಿಕೊಂಡ್ರು. ಆಮೇಲೆ ಸ್ನಾನ ಮಾಡಿ ಬಂದ ಮೇಲೆ ಮಹಾರಾಜ ಅಂಬರೀಷನನ್ನು ತುಂಬ ಚೆನ್ನಾಗಿ, ಅಂದರೆ ಅವರು ಕೋಪಗೊಂಡರು. ಮತ್ತೆ ಹೇಳಿದರು ಅವನಿಗೆ, ತಮ್ಮ ಒಂದು ಇದರಿಂದ ನಿನಗೆ ಈಗ ಅಂದರೆ ಈ ರೀತಿ ಅತಿಥಿಗಳಿಗೆ ನೀನು ಅಂದರೆ ಅವಮಾನ ಮಾಡಿದ್ಯಾ ಅಂತ ಹೇಳಿ ಅವನಿಗೆ ತನ್ನ ರೋಮದಿಂದ ಅವರು ಏನು ಮಾಡಿದ್ರು, ಒಂದು ರಾಕ್ಷಸನ್ನು ಸೃಷ್ಟಿ ಮಾಡಿದರು. ಆ ರಾಕ್ಷಸ ಹೇಗಿದ್ದ ಅಂದರೆ ಕಾಲಾಗ್ನಿ ಥರ, ಬೆಂಕಿ ಥರ ಇದ್ದಿದ್ದ. ಅವನು ಅಂಬರೀಷ ಮಹಾರಾಜನನ್ನು ಕೊಲ್ಲಲಿಕ್ಕಾಗಿ ಮಾಡಿದ್ದ ಆ ಥರ ಸೃಷ್ಟಿ. ಆದರೆ ಅಂಬರೀಷ ಮಹಾರಾಜ ತುಂಬ ಆ ದೈತ್ಯಾಕಾರದ ರಾಕ್ಷಸ ಅಂಬರೀಷ ಮಹಾರಾಜನ ಎದುರಿಗೆ ಬಂದು ನಿಂತ. ಆ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಭೂಮಿಯೇ ಕಂಪಿಸ್ತಂತೆ ಅಷ್ಟು ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡು ಬಂದು ನಿಂತ. ಆ ದೈತ್ಯಾಕಾರ ರಾಕ್ಷಸ ಅಂಬರೀಷನ ಮುಂದೆ ನಿಂತಾಗ ಕೂಡ ಮಹಾರಾಜ ಅಂಬರೀಷ ಒಂದು ಚೂರು ಕದಲಲಿಲ್ಲ ಅಲ್ಲಿಂದ. ಸೊ ಆ ರೀತಿ ಅಂದರೆ ಇದು ತಾಳ್ಮೆ, ಇದು ಸಹನಶೀಲತೆ ಹೇಗೆ ಬಂತು ಅವರಿಗೆ? ಅಂಬರೀಷ್ ಮಹಾರಾಜನಿಗೆ, ಅವನು ಶುದ್ಧ ಭಕ್ತನಾಗಿದ್ದ. ಅಂಬರೀಷ ಮಹಾರಾಜನಿಗೆ ಆ ದೈತ್ಯನನ್ನು ನೋಡಿ ಅವನು ಸ್ವಲ್ಪವೂ ಕೂಡ ಕದಲಿಲ್ಲ. ಅವನು ಭಾವ ಹಂತದಲ್ಲಿದ್ದ ಅಂಬರೀಷ ಮಹಾರಾಜ. ಸೊ ಭಗವಂತ ಏನು ಮಾಡಿದ, ಅಂಬರೀಷ ಮಹಾರಾಜನ ಭಕ್ತಿಗೆ ಮೆಚ್ಚಿ ಅವನನ್ನು ರಕ್ಷಿಸಲಿಕ್ಕೆ ಸುದರ್ಶನ ಚಕ್ರವನ್ನು ಇಟ್ಟಿದ್ದ. ಆ ಸುದರ್ಶನ ಚಕ್ರ ಏನು ಮಾಡ್ತು, ತಕ್ಷಣ ಆ ದೈತ್ಯ, ಆ ರಾಕ್ಷಸನನ್ನು ಸುಟ್ಟು ಭಸ್ಮ ಮಾಡಿತು. ಅದು ಒಂದೇ ಅಲ್ಲ, ಅದು ಸುಟ್ಟು ಭಸ್ಮ ಮಾಡಿದ್ದು ಒಂದೇ ಅಲ್ಲ, ಆಮೇಲೆ ದುರ್ವಾಸ ಮಹರ್ಷಿಗಳನ್ನು ಬೆನ್ನು ಹತ್ತಿತು. ಆ ದುರ್ವಾಸ ಮಹರ್ಷಿಗಳು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಅವರು ಎಲ್ಲ ಕಡೆಗೂ ಓಡಿ ಹೋಗ್ತಾರೆ. ಯಾಕೆಂದರೆ ಸುದರ್ಶನ ಚಕ್ರ ಬೆನ್ನು ಹಟ್ಟಿದೆ ಅವರನ್ನು, ಒಂದು ದುರ್ವಾಸ ಮುನಿಗಳನ್ನು. ಅದಕ್ಕಾಗಿ ಅವರು ಏನು ಮಾಡಿದರು, ಬ್ರಹ್ಮನ ಹತ್ರ ಹೋದರು. ಬ್ರಹ್ಮನ ಹತ್ರ ಹೋಗಿ ಬ್ರಹ್ಮ ಹೇಳ್ತಾರೆ, ನನಗೆ ಇದರಿಂದ ರಕ್ಷಣೆ ಕೊಡೋಕ್ಕಾಗಲ್ಲ, ಯಾಕೆಂದರೆ ನಾನೇ ಕೃಷ್ಣನಿಗೆ ಕೃಷ್ಣನಲ್ಲಿ ಶರಣಾಗತನಾಗಿದ್ದೇನೆ, ನಾನು ಕೊಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವನು ಶಿವನ ಹತ್ರ ಹೋಗ್ತಾನೆ. ಶಿವ ಹೇಳ್ತಾನೆ, ಇಲ್ಲ, ನನ್ನ ಹತ್ರ ಕೂಡ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವನು ನಾರಾಯಣನ ಹತ್ರ ಹೋಗ್ತಾನೆ. ನಾರಾಯಣ ಹೇಳ್ತಾನೆ, ನೀನು ಯಾರು, ಇದು ನಾನು ಭಕ್ತ ಪರಾಧೀನ, ನಾನು ಏನು ಮಾಡಲಿಕ್ಕಾಗಲ್ಲ, ನೀನು ಯಾರು, ನಿನಗೆ ಈ ರೀತಿಯಾಗಿ ನೀನು ಯಾರಿಗೆ ಅಪಮಾನ ಮಾಡಿದ್ದೀಯಾ, ಅಂದರೆ ವೈಷ್ಣವ ಅಪರಾಧ ಮಾಡಿದ್ದೀಯಾ ಅಂತ. ವೈಷ್ಣವ ಅಪರಾಧ, ಯಾಕಂದರೆ ಶುದ್ಧ ಭಕ್ತರಿಗೆ ಏನಾದರೂ ಮಾಡಿದರೆ ಅಪರಾಧ ಆದರೆ ಅದು ದೊಡ್ಡ ಅಪರಾಧ, ಅವರಿಗೆ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ನೀನು ಹೇಳ್ತಾರೆ. ಅದೇ ರೀತಿ ದುರ್ವಾಸವನಿ ಬಂದು ಅಂಬರೀಷ ಮಹಾರಾಜರ ಕಾಲಿಗೆ ನಮಸ್ಕಾರ ಮಾಡಿದಾಗ ಅಂಬರೀಷ ಮಹಾರಾಜ ಹತ್ರ ಕಸಿವಿಸಿ ಆಗುತ್ತೆ. ಆಗ ಅವರು ಸುದರ್ಶನ ಚಕ್ರಕ್ಕೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಸುದರ್ಶನ ಚಕ್ರ ಆಮೇಲೆ ಅವರ ಪ್ರಾರ್ಥನೆಗಳಿಂದ, ಅಂಬರೀಷ ಮಹಾರಾಜ ಪ್ರಾರ್ಥನೆಗಳಿಂದ ಸುಪ್ರೀತನಾಗಿ ಆಮೇಲೆ ದುರ್ವಾಸ ಮುನಿಗಳನ್ನು ಕಾಪಾಡ್ತದೆ. ಅಂಬರೀಷ ಮಹಾರಾಜನೇ ಕಾಪಾಡಿದ. ಸೊ ಹಾಗಾಗಿ ಈ ಅಂಬರೀಷ ಮಹಾರಾಜನ ಉದಾಹರಣೆಯಿಂದ ನಾವು ಇಲ್ಲಿ ಅವರು ಶಾಂತಿ ಮತ್ತು ವಿರಕ್ತಿ ಇವೆರಡಕ್ಕೂ ಕೂಡ ಉತ್ತಮ ಉದಾಹರಣೆಯಾಗಿದ್ದಾರೆ. ಹರೇ ಕೃಷ್ಣ. ಇದನ್ನು ಓದಿ. ಮಾನಶೂನ್ಯತ. ಶುದ್ಧ ಸಾಕ್ಷಾತ್ಕೃತನ ಎಲ್ಲ ಲಕ್ಷಣಗಳು ಇದ್ದು ಆ ತನ್ನ ಹಿರಿಮೆಯ ಬಗ್ಗೆ ಅಹಂಕಾರ ಪಡೆದಿರುವ ಭಕ್ತನನ್ನು ಮಾನಶೂನ್ಯ ಎಂದು ಕರೆಯುತ್ತಾರೆ. ಭಗೀರಥ ರಾಜನ ಉಳಿದೆಲ್ಲ ಅರಸುಗಳಿಗೆ ಸಾರ್ವಭೌಮ ಅರಸನಾಗಿದ್ದರೂ ಕೃಷ್ಣನಲ್ಲಿ ಅವನು ಎಂತಹ ಭಾವಭಕ್ತಿಯನ್ನು ಬೆಳೆಸಿಕೊಂಡಿದ್ದನೆಂದರೆ ಆತ ಪಾರಿವ್ರಾಜಕನಾಗಿ ತನ್ನ ರಾಜಕೀಯ ಶತ್ರುಗಳ ಹಾಗೂ ಅಂತ್ಯಜರ ಮನೆಗಳಿಗೆ ಭಿಕ್ಷೆಗೆ ಹೋದನು. ಅಷ್ಟೇ ಅಲ್ಲ, ಅಂತಹ ಜನರಿಗೆ ಅಡ್ಡಬಿದ್ದು ನಮಸ್ಕರಿಸುವಷ್ಟು ನಮ್ರತೆ ಅವನಲ್ಲಿತ್ತೆಂದು ಪದ್ಮಪುರಾಣದಲ್ಲಿ ಹೇಳಿದೆ. ಭಾರತದ ಚರಿತ್ರೆಯಲ್ಲಿ ಇಂತಹ ಅನೇಕ ಉದಾಹರಣೆಗಳು ಸಿಗುತ್ತವೆ. ಸುಮಾರು 200 ವರ್ಷಗಳ ಹಿಂದೆ ಕಲ್ಕತ್ತೆಯಲ್ಲಿದ್ದ ಲಾಲು ಬಾಬು ಎಂಬ ದೊಡ್ಡ ಜಮೀನುದಾರನು ವೈಷ್ಣವನಾಗಿ ಪರಿವರ್ತನೆ ಹೊಂದಿ ವೃಂದಾವನದಲ್ಲಿ ಬಾಳಿದನು. ಅವನಾದರೂ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿದನು. ರಾಜಕೀಯದಲ್ಲಿದ್ದ ತನ್ನ ಶತ್ರುಗಳಲ್ಲೂ ಯಾಚನೆ ಮಾಡಿದನು. ಭಿಕ್ಷೆ ಕೇಳಲು ಹೋದ ಮನೆಯವರಿಂದ ಅಪಮಾನವಾಗುವುದು ತಿರುಪೆಯ ಒಂದು ಭಾಗ, ಅದು ಸಹಜ. ಆದರೆ ವ್ಯಕ್ತಿಯು ಅಪಮಾನವನ್ನು ಕೃಷ್ಣನ ಸಲುವಾಗಿ ಸಹಿಸಿಕೊಳ್ಳಬೇಕು. ಕೃಷ್ಣ ಸೇವೆಯ ಸಲುವಾಗಿ ಕೃಷ್ಣ ಭಕ್ತನು ಯಾವುದೇ ಸ್ಥಾನವನ್ನಾದರೂ ಒಪ್ಪಿಕೊಳ್ಳಬಲ್ಲ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಮಾನಶೂನ್ಯತ, ಇದು ಇದು ಕೂಡ ಭಾವಭಕ್ತಿಯ ಲಕ್ಷಣ. ಮಾನಶೂನ್ಯತ ಅಂದ್ರೆ ಪ್ರೈಡ್ಲೆಸ್ನೆಸ್. ಮಾನಶೂನ್ಯತ ಯಾರಿಗೂ ಕೂಡ ಇಲ್ಲಿ ಮಾನಶೂನ್ಯತ ಅಂತಂದ್ರೆ ಶುದ್ಧ ಭಕ್ತನ ಲಕ್ಷಣಗಳು ಎಲ್ಲ ಇರುತ್ತೆ. ಆದರೂ ಆ ಸ್ಥಾನ, ತನ್ನ ಹಿರಿಮೆಯ ಸ್ಥಾನದ ಬಗ್ಗೆ ಅಹಂಕಾರ ಪಡೆದಿರುವ ಭಕ್ತನನ್ನು ಮಾನಶೂನ್ಯ ಅಂತ ಕರೀತಾರೆ. ಅಂದ್ರೆ ಹೇಗೆ ಕೇಳಿದರೆ, ಎಲ್ಲ ಭಕ್ತನಲ್ಲಿ, ಶುದ್ಧ ಭಕ್ತನಲ್ಲಿರುವ ಲಕ್ಷಣಗಳೆಲ್ಲ ಇರುತ್ತೆ, ಆದರೆ ಅವರಿಗೆ ಆ ಒಂದು ಹಿರಿಮೆಯ ಬಗ್ಗೆ ಅಹಂಕಾರ ಇರೋದಿಲ್ಲ. ಹಿರಿಮೆಯ ಬಗ್ಗೆ ಅಹಂಕಾರ ಇರೋದಿಲ್ಲ. ಈಗ ಏನಾಗುತ್ತೆ ಅಂದರೆ, ಜನಸಾಮಾನ್ಯರಿಗೆ ತಮಗೆ ಮಾನ ಪೂಜೆ ಪ್ರತಿಷ್ಠೆ ಬೇಕು ಅಲ್ವಾ? ಹರೇ ಕೃಷ್ಣ, ಹರೇ ಕೃಷ್ಣ. ಹೌದು, ಆದರೆ ಭಕ್ತನಿಗೆ ಅಂತ ಮಾನ ಪೂಜೆ ಪ್ರತಿಷ್ಠೆ ಬೇಕು, ಶುದ್ಧ ಭಕ್ತನಿಗೆ ಬೇಕಾಗಿಲ್ಲ. ಮಾನಶೂನ್ಯತ ಇದು ತುಂಬಾ ಮುಖ್ಯವಾದದ್ದು. ಇದಕ್ಕೆ 2 ಉದಾಹರಣೆಗಳು ಶ್ರೀಲ ಪ್ರಭುಪಾದರು ಕೊಡ್ತಾರೆ. ಏನಂದ್ರೆ, ಭಗೀರಥ ಮಹಾರಾಜ, ಅವನು ದೊಡ್ಡ ಚಕ್ರವರ್ತಿ ರಾಜ ಆಗಿದ್ದ, ಅವನು ಸಾರ್ವಭೌಮ ಅರಸ ಆಗಿದ್ದ. ಅವನಲ್ಲಿ ಯಾವ ರೀತಿ ಭಾವಭಕ್ತಿ ಇತ್ತು ಅಂದರೆ, ಅವನು ತನ್ನ ಪರಿವ್ರಾಜಕರ ಥರ, ಅಂದರೆ ಪರಿವ್ರಾಜಕ ಅಂದರೆ ಸನ್ಯಾಸಿ ಥರ, ಪರಿವ್ರಾಜಕ ಸನ್ಯಾಸಿ ಆ ಥರ ಅವನು ಭಿಕ್ಷಾಟನೆಗೆ, ಅವನು ಅಂತ್ಯಜನ ಮನೆಗೆ ಹೋಗ್ತಾನಂತೆ. ಒಂದು ಅಂತ್ಯಜನ ಮನೆಗೆ, ಕೀಳು ಅಂದರೆ ಜಾತಿ ಅಂತ್ಯಜರು, ಅವರ ಮನೆಗೆ ರಾಜನಾಗಿ ಅವನು ಹೋಗ್ತಾನೆ. ಆಮೇಲೆ ರಾಜಕೀಯ ಶತ್ರುಗಳ ಮನೆಗೆ ಯಾರು ಹೋಗುವುದಿಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು, ಶತ್ರುಗಳ ಮನೆಗೂ ಕೂಡ ಅಲ್ಲಿ ಭಿಕ್ಷಾಟನೆಗೆ ಹೋಗ್ತಾನೆ. ಅಂದ್ರೆ ಇದು ರಾಜಕೀಯ ಶತ್ರುಗಳು ಯಾರು ಹೋಗುವುದಿಲ್ಲ ಅಂತವ್ರ ಜೊತೆ, ಅವರಿಗೆ ಶತ್ರುಗಳ ಮನೆಗೆ ಹೋಗುವುದಿಲ್ಲ, ರಾಜಕೀಯ ಶತ್ರುಗಳ ಮನೆಗೆ ಹೋಗುವುದಿಲ್ಲ. ಅಲ್ಲಿ ಹೋಗಿ ಪರಿವ್ರಾಜಕನಾಗಿ ಅವನು ಭಿಕ್ಷೆ ಬೇಡ್ತಾನೆ. ಭಿಕ್ಷೆ ಬೇಡೋದು ಅಂತಂದ್ರೆ ತುಂಬಾ ಹೀನ ಕೆಲಸ ಅಲ್ವಾ? ಹರೇ ಕೃಷ್ಣ. ಭಿಕ್ಷೆ ಬೇಡುವುದಂದ್ರೆ, ಹರೇ ಕೃಷ್ಣ, ಹೌದು, ಹೌದು ಮಾತಾಜಿ. ಮನೆಯವರು ಅಪಮಾನ ಮಾಡಬಹುದು ಅಲ್ವಾ? ಮನೆಯವರು ಅಪಮಾನ ಮಾಡಬಹುದು. ಹಾಗಾಗಿ ಹೌದು, ತಿರುಪೆ ಹೇಳೋದೇ ಒಂದು ರೀತಿ ತುಂಬ ಅವಮಾನವನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸ. ಆದರೆ ಇಲ್ಲಿ ಭಗೀರಥ ಮಹಾರಾಜ ಅವನು ಆ ಭಾವದಲ್ಲಿ ಇದ್ದಿದ್ದ. ತನಗೆ ಯಾವ ಮಾನ ಬೇಡ, ಮಾನವೇ ಯಾರು ಗೌರವ ಕೊಡೋದೇ ಬೇಡ ನನಗೆ. ಅದನ್ನ ಯಾಕೆಂತಂದರೆ ಮಹಾರಾಜನ ಅಂತಂದ್ರೆ ತುಂಬಾ ಅಹಂಭಾವ ಇರುತ್ತದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆ ಅಹಂಭಾವ, ನನಗೆ ಮಾನ ಬೇಡ ಯಾವುದು, ಅದನ್ನ ನೋಡಿ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾನೆ ಭಗೀರಥ ಮಹಾರಾಜ. ಮತ್ತೆ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೂಡ ಶ್ರೀಲ ಪ್ರಭುಪಾದರು ಕೊಡ್ತಾರೆ. ಲಾಲ್ ಬಾಬು ಒಬ್ಬ ದೊಡ್ಡ ಜಮೀನ್ದಾರ ಆದರೂ ಅವನು ಏನ್ ಮಾಡಿದ, ಭಕ್ತನಾಗಿ ಅವನು ಆ ಒಂದು ವೃಂದಾವನಕ್ಕೆ ಹೋಗಿ ಅಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಂತೆ. ನೋಡಿ, ದೊಡ್ಡ ಜಮೀನ್ದಾರ ಅವನು, ಅಷ್ಟೊಂದು ಸಂಪತ್ತುಂಟು. ಆ ಸಂಪತ್ತಿದ್ರೂ ಕೂಡ ಅದರಿಂದ ಅವನು ಆಕರ್ಷಣೆ ಹೊಂದದೆ ಭಗವಂತನ ಭಕ್ತಿ ಸೇವೆಗಾಗಿ ಇದೆಲ್ಲವನ್ನು ತ್ಯಜಿಸಿ ವೃಂದಾವನಕ್ಕೆ ಹೋಗಿ ಭಿಕ್ಷೆ ಬೇಡಿ ಜೀವನ ಮಾಡಿದ. ಇದು ಮಾನ, ಇದು ನನಗೆ ಯಾವ ಗೌರವನೂ ಬೇಡ ಹೇಳ್ಕೊಂಡು ಆ ರೀತಿ, ಅಂದ್ರೆ ಇದು ಮಾನಶೂನ್ಯತ. ಈ ಮಾನಶೂನ್ಯತ ಬರುವುದು ಅಷ್ಟು ಸುಲಭ ಅಲ್ಲ ಅಲ್ವಾ? ಹರೇ ಕೃಷ್ಣ. ಅವರು ಅಂತಹ ಪರಿಸ್ಥಿತಿ ಸ್ಥಾನಮಾನದಲ್ಲಿ ಇದ್ರೂ ಕೂಡ ಅಪಮಾನವಾದರೂ ಅದನ್ನು ಸಹಿಸ್ಕೊಳ್ತಾರೆ. ಇದು ಒಂದು ರೀತಿಯ ಉನ್ನತ ಭಕ್ತನ ಒಂದು ಉನ್ನತ ಭಾವ ಹಂತದಲ್ಲಿದ್ದ ಭಕ್ತರಿಗೆ ಇದು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ. ಇನ್ನು ಆಶಾಬಂಧ, ಇದನ್ನು ಓದಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಆಶಾಬಂಧ, ವ್ಯಕ್ತಿಯು ತಾನು ದೇವೋತ್ತಮ ಪರಮಪುರುಷನ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆಂಬ ದೃಢ ನಂಬಿಕೆಯಿಂದ ನಡೆಯುವುದನ್ನು ಸಂಸ್ಕೃತ ಭಾಷೆಯಲ್ಲಿ ಆಶಾಬಂಧ ಎನ್ನಲಾಗಿದೆ. ಆಶಾಬಂಧವೆಂದರೆ ನಾನು ಭಕ್ತಿ ಸೇವೆಯ ನಿತ್ಯ ವಿಧಿಗಳನ್ನು ನನ್ನ ಕೈಲಾದಷ್ಟು ಮಟ್ಟಿಗೂ ಆಚರಿಸುತ್ತಿದ್ದೇನೆ, ಆದ್ದರಿಂದ ನಾನು ಭಗವದ್ಧಾಮಕ್ಕೆ ಮರಳುವುದು ನಿಶ್ಚಯ ಎಂದು ನಿರಂತರವಾಗಿ ಚಿಂತಿಸುವುದು. ಈ ಆಶಾಭಾವದ ಮಹತ್ವವನ್ನು ವಿಶದೀಕರಿಸಲು ರೂಪ ಗೋಸ್ವಾಮಿಯವರ ಈ ಒಂದು ಪ್ರಾರ್ಥನೆಯೇ ಸಾಕು. ನನಗೆ ಕೃಷ್ಣನಲ್ಲಿ ಪ್ರೀತಿ ಇಲ್ಲ,
ಕೃಷ್ಣನಲ್ಲಿ ಪ್ರೇಮ ಬೆಳೆಸಿಕೊಳ್ಳುವ ಸಾಧನಗಳಾದ ಶ್ರವಣ ಕೀರ್ತನೆಗಳಲ್ಲೂ ನನಗೆ ಬಲವಿಲ್ಲ. ಕೃಷ್ಣನ ಪಾದಕಮಲಗಳನ್ನು ಕಮಲಗಳನ್ನು ಹೃದಯಸ್ಥ ಮಾಡಿಕೊಂಡು ಅವನನ್ನು ಸದಾ ಸ್ಮರಿಸುತ್ತಿರುವ ಹಾಗೆ ಮಾಡಬಲ್ಲ ಭಕ್ತಿ ಯೋಗದ ಪ್ರತಿಕ್ರಿಯೆಯೂ ಒಂದು ನನಗೆ ತಿಳಿಯದು. ತತ್ವಜ್ಞಾನದಲ್ಲಿ ಪರಿಣತಿ ಮತ್ತು ಪುಣ್ಯ ಕಾರ್ಯಗಳ ಮಾತಿಗೆ ಬಂದರೆ ಅಂತಹವುಗಳಲ್ಲಿ ತೊಡಗುವ ಅವಕಾಶ ನನಗೆ ಬರುವಂತೆ ಕಾಣುತ್ತಿಲ್ಲ. ಈ ಎಲ್ಲಕ್ಕೂ ಮಿಗಿಲಾಗಿ ನಾನು ಉತ್ತಮ ವಂಶದಲ್ಲಿ ಹುಟ್ಟಿದವನಲ್ಲ. ಆದ್ದರಿಂದ ವಲ್ಲಭನಾದ ಗೋಪಿಯರಿಗೆ ಪ್ರಿಯನಾದವನು ಅವರನ್ನು ಪಾಲಿಸುವವನೂ ಆದ ಕೃಷ್ಣ, ನಿನ್ನನ್ನು ಕುರಿತು ಪ್ರಾರ್ಥಿಸುವುದೊಂದೇ ನನಗೆ ಉಳಿದಿರುವ ಮಾರ್ಗ. ಹೇಗೋ ಅಂತೂ ನಿನ್ನ ಪಾದಕಮಲಗಳನ್ನು ಸಮೀಪಿಸಬಹುದೆಂಬ ಆಸೆಯೂ ಭರವಸೆಯೂ ನನ್ನದಾಗಿದೆ. ಈ ಆಸೆಯು ನನ್ನ ನೋವಿಗೂ ಕಾರಣವಾಗಿದೆ, ಏಕೆಂದರೆ ಬದುಕಿನ ಆ ಪಾರಮಾರ್ಥಿಕ ಗುರಿಯನ್ನು ಮುಟ್ಟಲು ನಾನು ಅಸಮರ್ಥ ಎಂದು ನನಗನ್ನಿಸುತ್ತಿದೆ. ರೂಪ ಗೋಸ್ವಾಮಿಯವರ ಮಾತಿನ ಭಾವಾರ್ಥ ಹೀಗುಂಟು: ಆಶಾಬಂಧವನ್ನು ಆಶ್ರಯಿಸಿ ತಾನು ಹೇಗೋ ಎಂತೋ ಪರಮಪ್ರಭುವಿನ ಪಾದ ಕಮಲಗಳನ್ನು ತಲುಪುತ್ತೇನೆನ್ನುವ ಭರವಸೆಯನ್ನು ವ್ಯಕ್ತಿಯು ಶತಾಯ ಗತಾಯ ಬಿಟ್ಟು ಕೊಡಬಾರದು. ಧನ್ಯವಾದಗಳು ಮಾತಾಜಿ. ಶ್ರೀಲ ಪ್ರಭುಪಾದಕ್ಕೆ ಜೈ. ಇಲ್ಲಿ ರೂಪ ಗೋಸ್ವಾಮಿಯವರ ಒಂದು ಪ್ರಾರ್ಥನೆ ಇದೆ, ಆಶಾಬಂಧ. ಆಶಾ ಅಂತಂದ್ರೆ ದೃಢವಾದ ನಂಬಿಕೆ, ಆಶೆ. ಏನಂತಂದ್ರೆ ನನಗೆ ಭಗವಂತನ ಅನುಗ್ರಹ ಸಿಕ್ಕುತ್ತೆ, ಇದು ಆಶೆ. ಆ ಒಂದು ಭಗವಂತನ ಆ ಒಂದು ಭಕ್ತಿ ಸೇವೆ ಮಾಡಿಕೊಂಡು ನನ್ನ ಕೈಲಾದಷ್ಟು ನಾನು ಮಾಡಿ ನಾನು ಭಗವದ್ಧಾಮಕ್ಕೆ ಹಿಂತಿರುಗಿ ಹೋಗ್ತೇನೆ. ಇದನ್ನ ಯಾವಾಗಲೂ ಯೋಚಿಸ್ತಾ ಇರೋದು, ಇದಕ್ಕೆ ಆಶಾಬಂಧ ಅಂತ ಕೇಳ್ತಾರೆ. ಈಗ ಅದಕ್ಕೆ ಇಲ್ಲಿ ರೂಪ ಗೋಸ್ವಾಮಿಯವರು ಪ್ರಾರ್ಥನೆ ಮಾಡ್ತಾರೆ. ರೂಪ ಗೋಸ್ವಾಮಿಯವರು ಅವರು ಗೋಸ್ವಾಮಿ ದರ್ಜೆಯಲ್ಲಿದ್ದಾರೆ, ಆದರೂ ಕೂಡ ಅವರು ಈ ರೀತಿ ಪ್ರಾರ್ಥನೆ ಮಾಡ್ತಾರೆ: ಯಥಾ ಶ್ರೀಮತ್ ಪ್ರಭುಪಾದಾನಾಂ ನ ಪ್ರೇಮ ಶ್ರವಣಾದಿ ಭಕ್ತಿರ್ ಅಪಿ ವಾ ಯೋಗೋ ಅಥವಾ ವೈಷ್ಣವೋ ಜ್ಞಾನಂ ವಾ ಶುಭ ಕರ್ಮ ವಾ ಕಿಯದಹೋ ಸಜ್ಜಾತಿ ಅಪಿ ಅಸ್ತಿ ವಾ ಹೀನಾರ್ಥಾರ್ಥಿಕ ಸಾಧಕೆ ತ್ವಯಿ ತಥಾಪಿ ಅಚ್ಛೇದ್ಯ ಮೂಲ ಸತಿ ಹೇ ಗೋಪಿ ಜನವಲ್ಲಭ ಮಿತಯತೆ ಹಾಹ ಮದ್ ಆಶೈವ ಮಾಂ. ಅಂದರೆ ಏನು ಹೇಳ್ತಾರೆ ಅಂತಂದರೆ, ಈಗ ಭಗವಂತನಲ್ಲಿ ನಮಗೆ ಮುಂದುವರಿಬೇಕು, ಭಕ್ತಿಯಲ್ಲಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಬೇಕು ಅಂದರೆ ನಮಗೆ ಕೃಷ್ಣನಲ್ಲಿ ಪ್ರೀತಿ ಇರಬೇಕು ಅಲ್ವಾ? ಹರೇ ಕೃಷ್ಣ, ಹರೇ ಕೃಷ್ಣ. ಹೌದು ಮಾತಾಜಿ. ಮೊಟ್ಟ ಮೊದಲು ನಮಗೆ ಕೃಷ್ಣನಲ್ಲಿ ಆಸಕ್ತಿ ಇರಬೇಕು, ಆ ಪ್ರೀತಿ ಇರಬೇಕು. ಅದು ಇಲ್ಲಿ ನನಗೆ ಆ ಪ್ರೀತಿನೇ ಇಲ್ಲ ಅಂತ ರೂಪ ಗೋಸ್ವಾಮಿ ಹೇಳೋದು. ಅಂದರೆ ನಮ್ಮಂಥವರಿಗೆ ಅದು ಆ್ಯಕ್ಚುಲಿ ರೂಪ ಗೋಸ್ವಾಮಿಯವರು ಅವರು ಈ ಸ್ಥಿತಿಯಲ್ಲಿ ಇಲ್ಲ, ಆದರೆ ಅವರು ಈ ಥರ ಪ್ರಾರ್ಥನೆ ಮಾಡ್ತಾರೆ. ಅದನ್ನು ನಾವು ನಮಗಾಗಿ ಅಂತ ತಿಳ್ಕೊಳ್ಬೇಕು. ಈಗ ಕೃಷ್ಣನಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಎಷ್ಟು ಜನಗೆ ಇರ್ತದೆ? ಹರೇ ಕೃಷ್ಣ. ನಮಗೆ ಪ್ರೀತಿ ಎಲ್ಲಿ ಇರ್ತದೆ? ಹರೇ ಕೃಷ್ಣ. ನಮಗೆ ಪ್ರೀತಿ ಯಾರಲ್ಲಿ ಇರ್ತದೆ? ಹರೇ ಕೃಷ್ಣ. ನಮಗೆ ಭೌತಿಕವಾಗಿ ಭೌತಿಕ ಸಂಬಂಧಗಳಲ್ಲಿ ಪ್ರೀತಿ ಇರ್ತದೆ ಅಲ್ವಾ? ನಮ್ಮ ಕುಟುಂಬದವರಲ್ಲಿ ಅಲ್ವಾ? ಹೌದು ಮಾತಾಜಿ. ಕುಟುಂಬದ ಜನರಲ್ಲಿ. ಆದರೆ ಇಲ್ಲಿ ನೋಡಿ, ಕೃಷ್ಣನಲ್ಲಿ ಪ್ರೀತಿ ಇಲ್ಲ, ಅದನ್ನು ಹೇಳ್ತಾರೆ. ಸೊ ಹಾಗಾಗಿ ಕೃಷ್ಣನಲ್ಲಿ ಪ್ರೀತಿ ಇರಬೇಕು, ಆದರೆ ಇಲ್ಲ ಪ್ರೀತಿ. ಆಮೇಲೆ ಆಯಿತು, ಕೃಷ್ಣನಲ್ಲಿ ಪ್ರೀತಿ ಇಲ್ಲ, ಅದನ್ನು ಬೆಳೆಸ್ಕೊಳ್ಬೇಕು ಅಲ್ವಾ? ಬೆಳೆಸ್ಕೊಳ್ಳಿಕ್ಕೆ ಏನು ಬೇಕು? ಶ್ರವಣ ಸಂಕೀರ್ತನೆ ಬೇಕು. ಅದಕ್ಕೆ ಹೇಳ್ತಾರೆ ಶ್ರವಣ ಸಂಕೀರ್ತನದಲ್ಲೂ ನನಗೆ ಆಸಕ್ತಿ ಇಲ್ಲ ಅಲ್ವಾ? ಹೆಚ್ಚಿನ ಜನರಿಗೆ ಆಸಕ್ತಿ ಇರೋದಿಲ್ವ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಮಾಡಬೇಕು ಅಲ್ಲ, ಆಸಕ್ತಿ ಇರ್ತದ್ಯಾ? ಹರೇ ಕೃಷ್ಣ. ಹೌದು ಮಾತಾಜಿ. ಭಕ್ತಿಗೆ ಬರಬೇಕು, ಇಲ್ಲ ಮಾತಾಜಿ. ಕೀರ್ತನ ಮಾಡಬೇಕು, ಇದು ಸಂಕೀರ್ತನ ಮಾಡಬೇಕು, ಆಸಕ್ತಿ ಇರೋದಿಲ್ಲ. ಇವೆಲ್ಲ ಭಕ್ತಿಯಲ್ಲಿ ಕೃಷ್ಣ ಪ್ರೇಮವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧನ ಇಲ್ಲ. ಅದನ್ನು ಕೃಷ್ಣನಲ್ಲಿ ಮೊದಲೇ ಪ್ರೀತಿ ಇಲ್ಲ, ಕೃಷ್ಣನ ಪ್ರೀತಿ ಬಳಸ್ಕೊಳ್ಳೋಣ, ಇದರಲ್ಲಿ ಆಸಕ್ತಿನೇ ಇಲ್ಲ. ಶ್ರವಣ ಮಾಡಲಿಕ್ಕೆ, ಸಂಕೀರ್ತನ ಮಾಡಲಿಕ್ಕೆ ಹೆಚ್ಚಿನ ಜನರಿಗೆ ಇದೆಲ್ಲ ಕೃಷ್ಣನಲ್ಲಿ ನನಗೆ ಒಲವಿಲ್ಲ. ಅಂದರೆ ಇದು ಈ ಶ್ರವಣ ಕೀರ್ತನ, ಸಂಕೀರ್ತನ, ಶ್ರವಣ ಇವೆಲ್ಲ ಭಕ್ತಿ ಯೋಗದ ಪ್ರಕ್ರಿಯೆಗಳು. ನಮಗೆ ಗೊತ್ತಿದೆ, ಶ್ರವಣ, ಕೀರ್ತನ, ಆಮೇಲೆ ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ,
ಆತ್ಮನಿವೇದನ. ಅದರಲ್ಲಿ ಮುಖ್ಯವಾದದ್ದು ಶ್ರವಣ ಕೀರ್ತನ. ಸೊ ಅದಾದ್ಮೇಲೆ ಸ್ಮರಣ ಬರ್ತದೆ. ಸೊ ಇದರಲ್ಲಿ ಇದು ಭಕ್ತಿಯ ಪ್ರಕ್ರಿಯೆ. ಇದರಲ್ಲಿ ನಾವು ಒಲವನ್ನು ಬೆಳೆಸ್ಕೊಳ್ಬೇಕು ಅಲ್ವಾ? ಅಂದರೆ ಶೀಲಾ ಹೌದು. ರೂಪಗೋಸ್ವಾಮಿಗೆ ಹೇಳ್ತಾ ಇದ್ದಾರೆ, ಕೃಷ್ಣನಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದಿದ್ದರೆ ಅದನ್ನ ಬೆಳೆಸ್ಕೊಳ್ಳಿಕ್ಕಾಗಿ ನಾವು ಒಂದು ಭಕ್ತಿಯೋಗದ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಬೇಕು. ಅಂದರೆ ಶ್ರವಣ ಸಂಕೀರ್ತನೆ ಇಲ್ಲ, ತತ್ವಜ್ಞಾನದ ಪರಿಣಿತಿ ಇಲ್ಲ. ಕೆಲವರಿಗೆ ತತ್ವಜ್ಞಾನ ಪಡ್ಕೊಂಡು ಬರ್ತಾರೆ, ಅದೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನನಗೆ ಪುಣ್ಯ ಕಾರ್ಯದಲ್ಲಿ ತೊಡಗುವ ಅವಕಾಶ ಬರುವಂತೆ ಕಾಣೋದಿಲ್ಲ. ಕೆಲವರು ಪುಣ್ಯ ಕಾರ್ಯ ಪಡ್ಕೊಂಡು ಸ್ವಲ್ಪ ಒಂದು ಪುಣ್ಯವನ್ನ ಸಂಪಾದಿಸನೆ ಮಾಡ್ಕೊಳ್ತಾರೆ, ಅದು ಕೂಡ ನಾನಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಉತ್ತಮ ಕುಲದಲ್ಲಿ ಕೆಲವರು ಹುಟ್ಟಿರ್ತಾರೆ, ಕೆಲವರು ಭಕ್ತರ ಮನೆಯಲ್ಲಿ ಹುಟ್ಟಿರ್ತಾರೆ ಅಲ್ವಾ? ಹರೇ ಕೃಷ್ಣ. ನಾವು ನೋಡಿದ್ದೇವೆ, ಪರೀಕ್ಷಿತ್ ಮಹಾರಾಜ ಭಕ್ತರ ಮನೆಯಲ್ಲಿ ಹುಟ್ಟಿದ್ದ ಅಲ್ವಾ? ಹೌದು ಮಾತಾಜಿ. ಹುಟ್ಟಿದ್ದ. ಇದೆಲ್ಲ ಉತ್ತಮ ಕುಲದಲ್ಲಿ ಆ ಒಂದು ಭಕ್ತರ ಕುಟುಂಬದಲ್ಲಿ ಹುಟ್ಟಿದರೆ ಭಕ್ತಿ ಸ್ವಾಭಾವಿಕವಾಗಿ ಬರ್ತದೆ. ಹಾಗಾಗಿ ನನಗೆ ಈಗ ಇದರಲ್ಲಿ ಹೆಚ್ಚಿನ ಒಂದು ನಾವು ತಿಳ್ಕೊಳ್ಬೇಕಾಗಿದ್ದು, ನಮಗೆ ರೂಪಗೋಸ್ವಾಮಿ ಏನು ತಿಳಿಸ್ತಾರೆ ಅಂದರೆ, ಕೃಷ್ಣನಲ್ಲಿ ಭಕ್ತಿ ಇಲ್ವಾ ನಿಮಗೆ, ಅಥವಾ ಕೃಷ್ಣನಲ್ಲಿ ಭಕ್ತಿ ಬೆಳೆಸ್ಕೊಳ್ತಕ್ಕಂಥ ಪ್ರಕ್ರಿಯೆ, ಆ ಶ್ರವಣ ಸಂಕೀರ್ತನೆ ಮಾಡಲಿಕ್ಕೆ ನಿಮಗೆ ಒಲವಿಲ್ವಾ? ಹಾಗಾದರೆ ಭಕ್ತಿ ಯೋಗದ ಬಗ್ಗೆ ಏನು ತಿಳುವಳಿಕೆ ಇಲ್ವಾ? ತತ್ವಜ್ಞಾನ ಅಂದರೆ ಫಿಲಾಸಫಿ ಏನು ಗೊತ್ತಿಲ್ವಾ? ಆಯಿತು, ಪುಣ್ಯ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ವಾ? ಉತ್ತಮ ಕುಲದಲ್ಲಿ ಹುಟ್ಟಿಲ್ವಾ? ಆದರೆ ತೊಂದರೆ ಇಲ್ಲ. ಏನು ಮಾಡಬೇಕು ನಾವು? ಆ ಗೋಪೀಜನ ವಲ್ಲಭನಾದ ಕೃಷ್ಣನನ್ನು ಕುರಿತು ಪ್ರಾರ್ಥಿಸುವುದು ಉಳಿದಿರುವ ಮಾರ್ಗ. ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕಾದ್ರೂ ಆಗ್ತದ್ಯಾ? ಹರೇ ಕೃಷ್ಣ. ಮಾಡ್ಬೋದು ಮಾತಾಜಿ. ನೋಡಿ, ಕೃಷ್ಣನ ಕುರಿತು ಒಲಿವಿಲ್ಲ, ಕೃಷ್ಣನ ಕುರಿತು ಶ್ರವಣ ಕೀರ್ತನೆಯಲ್ಲಿ ಆಸಕ್ತಿ ಇಲ್ಲ, ಉತ್ತಮ ಕುಲದಲ್ಲಿ ಹುಟ್ಟಿಲ್ಲ, ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ಅಥವಾ ಒಂದು ತತ್ವಜ್ಞಾನ ಫಿಲಾಸಫಿ ಗೊತ್ತಿಲ್ಲ, ಆದರೂ ಕೂಡ ಕೃಷ್ಣನನ್ನು ಪ್ರಾರ್ಥಿಸುವುದನ್ನು ಅದನ್ನ ಮಾಡಿ ನನಗೆ ಹೇಗಾದರೂ ಮಾಡಿ ನಿನ್ನ ಪಾದಕಮಲವನ್ನು ಸಮೀಪಿಸಬಲ್ಲನೆಂಬ ಆಸೆಯೂ ಭರವಸೆಯೂ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪಾರಮಾರ್ಥಿಕ ಗುರಿಯನ್ನು ಮುಟ್ಟಲು ನಾನು ಅಸಮರ್ಥ. ಶ್ರೀಲ ರೂಪ ಗೋಸ್ವಾಮಿಯವರು ಆ ಥರ ಅಲ್ಲ, ಅವರು ಗೋಸ್ವಾಮಿ ದರ್ಜೆಯಲ್ಲಿದ್ದಾರೆ, ಇದನ್ನು ನಮಗೆ ಅಂತ ತಿಳ್ಕೊಳ್ಬೇಕು. ಸೊ ಹಾಗಾಗಿ ಅಸಮರ್ಥನಾದರೂ ಅದನ್ನು ನಾನು ಮಾಡ್ತೇನೆ, ನಿನ್ನ ಪಾದ ಕಮಲವನ್ನು ಆಶ್ರಯಿಸ್ತೇನೆ, ನಾನು ನಿನ್ನ ಆಸೆ, ನನಗೆ ಇದು ಒಂದು ಆಶಾಬಂಧ ಅಂತಂದರೆ ಹೋಪ್ಸ್. ಈ ಹೋಪ್ ನಾನು ಹೆಂಗಾದರೂ ಮಾಡಿ ನಿನ್ನ ಪಾದಕಮಲವನ್ನು ಸಮೀಪಿಸ್ತೇನೆ, ಹೇಗೋ ಅಂತೂ ಇಂತೂ ನಾನು ನಿನ್ನ ಪಾದಕಮಲವನ್ನು ಸಮೀಪಿಸ್ತೇನೆ, ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ರೂಪಗೋಸ್ವಾಮಿ ಹೇಳ್ತಾರೆ. ಸೊ ಹಾಗಾಗಿ ಆ ಭರವಸೆಯನ್ನು ನಾವು ಇಟ್ಕೊಳ್ಬೇಕು. ನಮಗಿಲ್ಲಿಂದ ಏನು ಪಾಠ? ನಾವು ಭಗವಂತನ ಪಾದಕಮಲವನ್ನು ತಲುಪಿಯೇ ತಲುಪುತ್ತೇವೆ. ಈ ಭರವಸೆಯನ್ನು ಸದಾಕಾಲ ಇಟ್ಕೋಬೇಕು ಅಲ್ವಾ? ಭರವಸೆ ಇದ್ದರೆ ಮಾತ್ರ ಜೀವನ ಅಲ್ವಾ? ಹರೇ ಕೃಷ್ಣ. ಭೌತಿಕದ ಹೌದು ಮಾತಾಜಿ. ಆಸೆ ಭರವಸೆಯನ್ನು ನಾವು ಕಳ್ಕೊಂಡ್ಬಿಟ್ರೆ ಒಂದು ರೀತಿ ನಾವು ಹತಾಶರಾಗ್ಬಿಡ್ತೇವೆ ಅಲ್ವಾ? ಸೊ ಹಾಗಾಗಿ ಭರವಸೆ ನಾವು ಇಟ್ಕೊಂಡಿರ್ಬೇಕು. ನಾ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತೇನೆ, ನಾನು ಭಗವಂತನ ಪಾದಕಮಲವನ್ನು ಹೇಗಾದರೂ ತಲುಪುತ್ತೇನೆ. ಹೇಗೆ ನನಗೆ ನಿಧಾನವಾಗಿ ಆದರೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಭಗವಂತನ ಪ್ರಾರ್ಥನೆ ಮಾಡ್ಕೊಂಡ್ರೆ ಅವನು ಪ್ರಾರ್ಥನೆಯನ್ನು ಕೇಳ್ತಾನೆ ಭಗವಂತ ಅಲ್ವಾ? ಹರೇ ಕೃಷ್ಣ. ಈಗ ಈಗ ಏನ್ ಮಾಡ್ಬೇಕು? ಇದರಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ, ಕೃಷ್ಣನಲ್ಲಿ ನಾವು ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಕೃಷ್ಣನ ಆ ಒಂದು ಪ್ರೇಮ ಬೆಳೆಸ್ಕೊಳ್ತಕ್ಕಂಥ ಸಾಧನ ಶ್ರವಣ ಕೀರ್ತನದಲ್ಲಿ ನಾವು ಸದಾ ತೊಡಗಿರಬೇಕು. ಆ ಭಗವಂತನ ಪಾದಕಮಲವನ್ನು ನಾವು ಸದಾ ಸ್ಮರಿಸುತ್ತಿರಬೇಕು. ಆ ಭಕ್ತಿ ಯೋಗ ಪ್ರಕ್ರಿಯೆಯಲ್ಲಿ ನಾವು ತೊಡಗಬೇಕು. ನಾವು ಪುಣ್ಯ ಕಾರ್ಯ, ಈ ಭಕ್ತಿ ಪುಣ್ಯ ಕಾರ್ಯವನ್ನು ನಾವು ಮಾಡಬೇಕು, ಮತ್ತೆ ಭಗವಂತನಲ್ಲಿ ನಾವು ಪ್ರಾರ್ಥಿಸಬೇಕು. ಹೀಗಾದಾಗ ನಮಗೆ ಹೇಗೂ ಅಂತೂ ನಾವು ನಮ್ಮ ಸಾಧನೆಯನ್ನು ಮಾಡಿದರೆ ನಮಗೆ ಭಗವಂತನ ಆ ಒಂದು ಪಾದಕಮಲವನ್ನು ತಲುಪಲಿಕ್ಕೆ ಸಾಧ್ಯ ಅಂತ ಇಲ್ಲಿ ನಮಗೆ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ ರೂಪ ಗೋಸ್ವಾಮಿಯವರು. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾ. ಸಮುತ್ಕಂಠ. ಭಕ್ತಿ ಸೇವಾ ಪ್ರಕ್ರಿಯೆಯಲ್ಲಿ ಜಯಗಳಿಸಲು ವ್ಯಕ್ತಿಯು ಸಾಕಷ್ಟು ತವಕ ತೋರಿದಾಗ ಆ ಕಾತರವನ್ನು ಸಮುತ್ಕಂಠ ಎಂದು ಕರೆಯುತ್ತಾರೆ. ಹೀಗೆಂದರೆ ಸಂಪೂರ್ಣ ಉತ್ಕಟತೆ ಎಂದು ಅರ್ಥ. ವಾಸ್ತವವಾಗಿ ಈ ಉತ್ಕಟತೆಯು ಕೃಷ್ಣ ಪ್ರಜ್ಞೆಯಲ್ಲಿ ಯಶಸ್ವಿಯಾಗಲು ತೆರಬೇಕಾದ ಬೆಲೆ.
ಪ್ರತಿಯೊಂದಕ್ಕೂ ಅಷ್ಟೋ ಇಷ್ಟೋ ಬೆಲೆ ಇದ್ದೇ ಇರುತ್ತದೆ. ಏನನ್ನೇ ಆಗಲಿ ಪಡೆಯಲಿಕ್ಕೆ ವ್ಯಕ್ತಿಯು ಬೆಲೆ ತರಬೇಕು. ಬಹು ಬೆಲೆ ಬಾಳುವ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ವ್ಯಕ್ತಿಯು ಉತ್ಕಟ ಕಾತರವನ್ನು ಬೆಳೆಸಿಕೊಳ್ಳಬೇಕೆಂದು ವೈದಿಕ ಸಾಹಿತ್ಯ ಕೃತಿಗಳು ಹೇಳುತ್ತವೆ. ಈ ಉತ್ಕಟತೆಯನ್ನು ಬಿಲ್ವಮಂಗಲ ಠಾಕೂರರು ಅವರ ಕೃತಿ ಕೃಷ್ಣಾರ್ಪಣ ಮೃತದಲ್ಲಿ ಕೃಷ್ಣ ಕರ್ಣಾಮೃತದಲ್ಲಿ ಬಹು ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಅವರು ಯಾರ ದೇಹದ ಸೌಂದರ್ಯವು ಇಡೀ ಜಗತ್ತಿನ ಮನಸ್ಸನ್ನು ತನ್ನೆಡೆಗೆ ಸೆಳೆದುಕೊಂಡಿರುವುದೆಯೋ, ಯಾರ ಕಣ್ಣುಗಳು ಕಪ್ಪುವಣ ದಟ್ಟ ಉಬ್ಬುಗಳಿಂದ ಶೋಭಿಸುತ್ತಿದ್ದು ಅಳೆದ ತವರಿನಂತೆ ಕಾಣುತ್ತಿವೆಯೋ, ಯಾರು ತನ್ನ ಕುಡಿಗಣ್ಣ ನೋಟವನ್ನು ಭಕ್ತರ ಮೇಲೆ ಬೀರುತ್ತಾ ಕಣ್ಣಾಲಿಗಳನ್ನು ಅತ್ತಿತ್ತ ಚಲಿಸುವನೋ, ಅವನ ನೇತ್ರಗಳು ಸದಾ ಆರ್ದ್ರವಾಗಿವೆ, ಅವನ ತುಟಿಗಳು ತಾಮ್ರವರ್ಣದವು. ಇಂತಹ ತುಟಿಗಳಿಂದ ಹೊರಹೊಮ್ಮುವ ಶಬ್ದವಾಹಿನಿಯು ಮುದಿಸಿದ ಹಾನಿಯನ್ನೂ ಮೀರಿಸಿದ ಮದವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುತ್ತದೆ. ಈ ಎಲ್ಲ ಗುಣಗಳುಳ್ಳ ವ್ಯಕ್ತಿಯನ್ನು ತಾನು ವೃಂದಾವನದಲ್ಲಿ ಕಾಣಬಯಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಇಲ್ಲಿ ಭಾವಭಕ್ತಿಯ ಮುಂದುವರಿದ ಲಕ್ಷಣ ಸಮುತ್ಕಂಠ, ಇದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಸಮುತ್ಕಂಠ ಅಂದ್ರೆ ತುಂಬಾ ಅಂದ್ರೆ ಭಕ್ತಿ ಪ್ರಕ್ರಿಯೆ, ಭಕ್ತಿ ಸೇವೆಯಲ್ಲಿ ತೊಡಗುವುದು, ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ವಂದನ, ಹೀಗೆ ಭಕ್ತಿ ಪ್ರಕ್ರಿಯೆಯಲ್ಲಿ ತೊಡಗುವುದಕ್ಕೆ ಉತ್ಸಾಹ ಬೇಕು ಅಲ್ವಾ? ಹರೇ ಕೃಷ್ಣ. ಉತ್ಸಾಹ ಇಲ್ಲದಿದ್ದರೆ ಯಾವ್ದಾದ್ರು ಆಗ್ತದ್ಯಾ? ಇಲ್ಲ, ಉತ್ಸಾಹ ಬೇಕು. ಅದರಲ್ಲೂ ಕೂಡ ಉತ್ಸಾಹ ಆಗುತ್ತೆ ಅಲ್ವಾ? ಭೌತಿಕ ಕಾರ್ಯಕ್ರಮದಲ್ಲಿ ಇನ್ನು ಭೌತಿಕದಲ್ಲಿಯೇ ಇಷ್ಟು ಬೇಕಾದರೆ, ಉತ್ಸಾಹ ಬೇಕಾದರೆ, ಇನ್ನು ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಎಷ್ಟು ಉತ್ಸಾಹ ಬೇಡ? ಹರೇ ಕೃಷ್ಣ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು, ಅಥವಾ ಅದು ತುಂಬಾ ಡೈಮಂಡ್ ಇದ್ದಾಗೆ ಕೃಷ್ಣ ಪ್ರಜ್ಞೆ. ಡೈಮಂಡು ತುಂಬಾ ಬೆಲೆ ಬಾಳದ್ದು ಅಲ್ವಾ? ಹರೇ ಕೃಷ್ಣ. ಹಾಗೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಹೇಳೋದು ಅಷ್ಟು ಬೆಲೆ ಉಳ್ಳದ್ದು. ಅದನ್ನು ನಾವು ಬೆಲೆಯನ್ನು ತೆತ್ತಲೇಬೇಕು. ಬೆಲೆ ಯಾವುದಕ್ಕೆ ಆದರೂ ಬೆಲೆ ಕೊಡದಿದ್ರೆ ಒಂದು ಸಾಮಾನು ಕೊಡ್ತಾರೆ ನಮಗೆ ಅಂಗಡಿಯಲ್ಲಿ. ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗೆ ನಮಗೆ ಭಗವಂತನ ಭಕ್ತಿ ಸೇವೆ ಅಲ್ಲಿ ತೊಡಗಬೇಕು. ಕೃಷ್ಣ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂದರೆ ಅಲ್ಲಿ ನಮಗೆ ಇರ್ತಕ್ಕಂಥದ್ದು ಉತ್ಕಟ ಕಾತರ. ನಮಗೆ ತುಂಬ ಉತ್ಸಾಹ ನಿಶ್ಚಯಾನ್ ಧೈರ್ಯಾನ್ ಯತ್ತತ್ಕರ್ಮ ಪ್ರವರ್ತನಾತ್, ಅಲ್ಲಿ ಆ ಒಂದು ಭಕ್ತಿ ಉಪದೇಶಾಮೃತ ಇದರಲ್ಲಿ ಹೇಳಿದ್ದಾರೆ. ಶ್ರೀ ರೂಪ ಗೋಸ್ವಾಮಿಯವರೇ ಹೇಳಿದ್ದಾರೆ. ಸೊ ಯಾವುದೇ ಆಗಲಿ ನಮಗೆ ಉತ್ಕಂಠತೆ ಅಂತಂದರೆ ಅತಿಯಾದ ಕಾತುರ, ನಂಗೆ ಮಾಡಬೇಕು ಈ ಒಂದು ಅತಿಯಾದ ತವಕ, ಇದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಲಿಕ್ಕೆ, ಕೃಷ್ಣ ಪ್ರಜ್ಞೆಗೆ ನಾವು ಕೊಡ್ತಕ್ಕಂಥ ಬೆಲೆ. ಸೊ ಇದನ್ನು ನಾವು ಇಟ್ಕೊಳ್ಳದೆ ಹೋದರೆ ನಮ್ಮ ಭಕ್ತಿ ಮುಂದುವರಲಿಕ್ಕೆ ಆಗೋದಿಲ್ಲ ಅಲ್ವಾ? ಹರೇ ಕೃಷ್ಣ. ನಾನು ಶ್ರವಣ ಮಾಡಬೇಕು, ನಾನು ಕೀರ್ತನ ಮಾಡಬೇಕು, ನಾನು ಸ್ಮರಣ ಮಾಡಬೇಕು, ನಾನು ಪಾದ ಸೇವನ ಮಾಡಬೇಕು, ಭಕ್ತಿ ಸೇವೆ ಮಾಡಬೇಕು, ನಾನು ಅರ್ಚನಾ ಮಾಡಬೇಕು, ನಾನು ವಂದನ, ಈ ರೀತಿಯಾದ ಒಂದು ಆಸಕ್ತಿ ಇರಬೇಕು. ಅದರಲ್ಲಿ ಮುಖ್ಯವಾದದ್ದು ಶ್ರವಣ ಕೀರ್ತನ. ಇದರಲ್ಲಿ ಆಸಕ್ತಿ ಅಂದರೆ ಕಾತುರತೆ ಇರಬೇಕು, ಉತ್ಕಟವಾದ ಇಚ್ಛೆ ಇರಬೇಕು, ಈ ಪ್ರಬಲವಾದ ಇಚ್ಛೆ ಇರಬೇಕು. ಹೇಗೆ ಪ್ರಬಲವಾದ ಇಚ್ಛೆ ಅಂತ ಇಲ್ಲಿ ಬಿಲ್ವಮಂಗಲ ಠಾಕೂರರು ಹೇಳ್ತಾರೆ. ಬಿಲ್ವಮಂಗಲ ಠಾಕೂರರು ಶುದ್ಧ ಭಕ್ತರು. ಅವ್ರು ಏನು ಹೇಳ್ತಾರೆ ಅಂದರೆ, ಈಗ ಕೃಷ್ಣ ಅತ್ಯಾಕರ್ಷಕ, ಕೃಷ್ಣನ ಸೌಂದರ್ಯ ಅಂದರೆ ಆಕರ್ಷತೀತಿ ಕೃಷ್ಣ ಅತ್ಯಂತ ಆಕರ್ಷಣೀಯವಾದ ಒಂದು ವಸ್ತು. ಜಗತ್ತಲ್ಲೇ ಆಕರ್ಷಣೀಯವಾದದ್ದು ಅಂದರೆ ಭಗವಂತ ಕೃಷ್ಣ. ಅವನ ಒಮ್ಮೆ ನೋಡಿದರೆ ನಮಗೆ ಆ ಕಣ್ಣನ್ನು ಕೀಳಲಿಕ್ಕೆ ಆಗೋದಿಲ್ಲವಂತೆ. ಅವನಿಂದ ಅಷ್ಟು ಸುಂದರವಾದ ಆ ಭಗವಂತನ ಒಂದು ರೂಪ. ಅಂದರೆ ಅವನು ತನ್ನ ಒಂದು ಸೌಂದರ್ಯದಿಂದ ಇಡೀ ಜಗತ್ತನ್ನೇ ಆಕರ್ಷಿಸಿ ಬಿಡ್ತಾನೆ. ಇಡೀ ಜಗತ್ತು ಭಗವಂತನ ಆಕರ್ಷಣೆಗೆ ಒಳಗಾಗದವರೇ ಇಲ್ಲಂತೆ, ಅಷ್ಟು ಆಕರ್ಷಣೀಯ. ಅವನ ಕಣ್ಣು ಹೇಗಿರುತ್ತೆ ಅಂತ, ಇದೆಲ್ಲ ಸೌಂದರ್ಯ, ಭಗವಂತನ ಸೌಂದರ್ಯವನ್ನು ಬಿಲ್ವಮಂಗಲ ಠಾಕೂರರು ಕೃಷ್ಣ ಕರುಣಾಮೃತದಲ್ಲಿ ವಿವರಿಸಿದ್ದಾರೆ. ಹೇಗೆ ಭಗವಂತನ ಕಣ್ಣು ಹೇಗಿರುತ್ತೆ, ದಪ್ಪ ಕಪ್ಪು ವರ್ಣ, ದಟ್ಟವಾದ ಹುಬ್ಬು ಭಗವಂತನದು. ಮತ್ತೆ ಅವನ ಕಣ್ಣುಗಳು ಅರಳಿದ ತಾವರೆ ಆ ಥರ ಕಾಣುತ್ತೆ. ಆಮೇಲೆ ಅವನ ಕುಡಿಗಣ್ಣ ನೋಟವನ್ನು ಆಚೆ ಈಚೆಗೆ ತನ್ನ ಭಕ್ತರ ಮೇಲೆ ಹಾರಿಸ್ತಾ ಇರ್ತಾನೆ. ಅವನ ಕಣ್ಣಾಲಿಗಳು ಅತ್ತ ಇತ್ತ ಆ ಕಡೆ ಈ ಕಡೆ ಚಲಿಸುತ್ತಾ ಇರುತ್ತವೆ.
ಅವನ ಕಣ್ಣಲ್ಲಿ ಆ ನೇತ್ರ ಅಂದರೆ ಕಣ್ಣುಗಳು ಸದಾ ಆರ್ದ್ರವಾಗಿವೆ, ಅಲ್ಲಿ ಕಣ್ಣಲ್ಲಿ ನಂತರ ನೀರು ತುಂಬಿಕೊಂಡಂಗಿರುತ್ತೆ. ಆಮೇಲೆ ಅವನ ಭಗವಂತನ ತುಟಿ ತಾಮ್ರವರ್ಣ, ಕೆಂಪು ಇರುತ್ತೆ ತುಟಿ. ಸೊ ಹಾಗಾಗಿ ಆ ಶಬ್ದವಾಣಿ ಅವನು ಒಮ್ಮೆ ಕೊಳಲು ಬಾರಿಸಿದ ಅಂತಂದರೆ ಭಗವಂತ, ಅದು ಹೇಗಿರುತ್ತೆ ಅಂದರೆ ಆ ಕೊಳಲಿನ ಆ ಒಂದು ನಾದ ಭಗವಂತ ಅದು ಆ ಮದಿಸಿದ ಆನೆಯನ್ನು ಮೀರಿಸಿದ ಮದವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುತ್ತದೆ. ಅಂದರೆ ಆನೆ ಮದ ಬಂದ ಆನೆ ಎಷ್ಟು ಆ ರೀತಿ ಇರ್ತದೆ, ಅದಕ್ಕಿಂತಲೂ ಹೆಚ್ಚಿನದವಾದ ಒಂದು ಮದ ವ್ಯಕ್ತಿಯಲ್ಲಿ ಉಂಟು ಮಾಡುತ್ತದೆ. ಅಷ್ಟು ಆ ಭಗವಂತ ಆಕರ್ಷಣೀಯ, ಅವನ ಆ ಒಂದು ಕೊಳಲು ನಾದ ಅದು ಕೂಡ ಆಕರ್ಷಣೀಯ. ಅಂಥ ಕೃಷ್ಣನನ್ನು ನಾವು ನೋಡಬೇಕು. ಈ ಭಾವನೆ ನಮ್ಮಲ್ಲಿ ಕಾತರತೆ ಇರಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕೃಷ್ಣನನ್ನು ನಾನು ಪಡ್ಕೊಳ್ಳಬೇಕು, ಈ ರೀತಿ ಇರಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಸಮುತ್ಕಂಠ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣನಲ್ಲಿ ನಾನು ಭಗವಂತನನ್ನು ಪಡ್ಕೋಬೇಕು, ಆ ಭಗವಂತನ ಪಡ್ಕೊಳ್ಳಿಕ್ಕೆ ನಾನು ಬೆಲೆ ತೆತ್ತುತ್ತೇನೆ, ನಾನು ಒಂದು ಭಕ್ತಿ ಸೇವೆಯಲ್ಲಿ ಪ್ರಕ್ರಿಯೆ ಅದರಲ್ಲಿ ನಾನು ಅತಿ ಕಾತುರತೆಯಿಂದ ಭಾಗವಹಿಸ್ತೇನೆ. ಈ ವಿಚಾರ ಇರಬೇಕು ಅಲ್ವಾ? ಹೌದು ಮಾತಾಜಿ. ಹರೇ ಕೃಷ್ಣ. ನಾಮಗಾನೆ ಸದಾ ರುಚಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ ಮಾತಾಜಿ. ಅದೇ ಕೃಷ್ಣ ಕರ್ಣಾಮೃತದಲ್ಲಿಯೇ ರಾಧಾರಾಣಿಯ ಪ್ರಭು ನಾಮ ಸಂಕೀರ್ತನೆಯನ್ನು ಮಾಡಿದ್ದನ್ನು ಕುರಿತು ಹಾಗೆ ಮಾತೊಂದಿದೆ. ರಾಧಾರಾಣಿಯ ಸಂಗಾತಿಗಳಲ್ಲೊಬ್ಬಳು ಹೀಗೆನ್ನುತ್ತಾಳೆ: ಹೇ ಗೋವಿಂದ, ವೃಷಭಾನು ಮಹಾರಾಜನ ಮಗಳಾದ ಕನ್ನಿಕೆ ಈಗ ಕಣ್ಣೀರಿಡುತ್ತಿದ್ದಾಳೆ. ಅವಳೀಗ ಕೃಷ್ಣ ಕೃಷ್ಣ ಎನ್ನುತ್ತಾ ನಿನ್ನ ಪವಿತ್ರ ನಾಮವನ್ನು ಜಪಿಸುತ್ತಿದ್ದಾಳೆ. ಹರೇ ಕೃಷ್ಣ. ಕೃಷ್ಣ ಇದನ್ನು ಹೇಳುವುದರಲ್ಲಿ ಸದಾ ರುಚಿ ತುಂಬ. ಹರೇ ಕೃಷ್ಣ ಮಹಾಮಂತ್ರ ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಲ್ಲಿ ನಮಗೆ ತುಂಬ ಟೇಸ್ಟ್ ಇರಬೇಕಂತೆ. ಇದು ಭಾವಭಕ್ತಿಗೆ ಬಂದ ಇರ್ತಕ್ಕಂಥ ಭಕ್ತ, ಶುದ್ಧ ಭಕ್ತನ ಲಕ್ಷಣಗಳಲ್ಲಿ ಒಂದು. ಶ್ರೀಲ ಪ್ರಭುಪಾದರನ್ನು ನೋಡಿ, ಅವರು ಹೇಗೆ ಅವರು ಹೇಳಿದ ಹರೇ ಕೃಷ್ಣ ಸಂಕೀರ್ತನ, ಅವರು ಎಷ್ಟು ಜನ ಹಿಪ್ಪಿಗಳನ್ನು ಅವರು ಆಕರ್ಷಣೆ ಮಾಡಿದರು. ಆ ಹಿಪ್ಪಿಗಳೆಲ್ಲ ಡ್ರಗ್ಸ್ ಎಲ್ಲ ತಗೊಂಡು ಅವರೆಲ್ಲ ಇದರಲ್ಲಿ ಇದ್ದಿದ್ರು ಅಲ್ವಾ, ಆ ಒಂದು ಮನೆ ಟ್ರಾನ್ಸ್ ಸ್ಟೇಜ್. ಆದರೆ ಶ್ರೀಲ ಪ್ರಭುಪಾದರು ಅಂಥವರನ್ನು ಕೂಡ ಶುದ್ಧರ ಭಕ್ತರನ್ನಾಗಿ ಮಾಡಲಿಕ್ಕೆ ಅವರಲ್ಲಿ ಇರ್ತಕ್ಕಂಥ ಆ ನಾಮ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅವರಿಗಿದ್ದ ಆಸಕ್ತಿ, ಆ ರುಚಿ, ಅದರಿಂದ ಅವರು ಅದನ್ನು ಆಕರ್ಷಣೆ ಮಾಡಿದ್ರು. ಅವರಿಗೆ ಕೂಡ ಅವರನ್ನು ಕೂಡ ಶುದ್ಧ ಭಕ್ತರನ್ನಾಗಿ ಮಾಡಿದರು. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಕರ್ಣಾಮೃತದ ಒಂದು ಬರ್ತಕ್ಕಂತಹ ಒಂದು ಶ್ಲೋಕವನ್ನು ಇಲ್ಲಿ ಹೇಳಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ ಕೃಷ್ಣ ಕರ್ಣಾಮೃತದಲ್ಲಿ? ರಾಧಾರಾಣಿ ಭಗವಂತನಿಗಾಗಿ ಕೃಷ್ಣ ಕೃಷ್ಣ ಅಂತ ಹುಡುಕ್ತಾ ಜಪ ಮಾಡ್ತಾ ಅವಳ ಕಣ್ಣಲ್ಲಿ ಕಣ್ಣೀರು ಬರ್ತದೆ ಅಂತೆ. ಅಂದರೆ ಭಗವಂತನ ಅಗಲುವಿಕೆ ನಮಗೆ ಕೂಡ ಗೋವಿಂದ ವಿರಹೇಣವೇ, ಅಂದರೆ ಆ ಗೋವಿಂದನ ವಿರಹ ನಮಗೆ ಅವಳಿಗೆ ಆಗಿದೆ. ಅದನ್ನು ಅವಳು ಹೇಳ್ತಾಳೆ. ಅಂದರೆ ಆ ವಿರಹದಲ್ಲಿ ಅವಳು ಕೃಷ್ಣ ಕೃಷ್ಣ ಅಂತ ಕಣ್ಣೀರಿಡ್ತಾ ಇದ್ದಾಳೆ. ಹಾಗೆ ನಮಗೆ ಕೂಡ ಭಗವಂತ, ಈಗ ನಾವು ಭಗವಂತನ ಜೊತೆ ಸಂಬಂಧ ಕಳ್ಕೊಂಡಿದ್ದೇವೆ, ಹೌದೋ ಅಲ್ವೋ ಹರೇ ಕೃಷ್ಣ? ಹೌದು ಮಾತಾಜಿ. ನಾವೀಗ ಮತ್ತೆ ಸ್ಥಾಪಿಸಬೇಕಲ್ವಾ? ಆಗ ನಮಗೆ ಆ ಆಗ್ಬೇಕಂತೆ. ಅರಿವಾದಾಗ ನಾವು ಈಗ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ದೇವೆ? ಕೃಷ್ಣನ ಜೊತೆ ಸಂಬಂಧ ಪಡ್ಕೊಳ್ಳಿಕ್ಕಾಗಿ. ಹಾಗಾಗಿ ಕೃಷ್ಣನ ಜೊತೆ ಸಂಬಂಧ ಪಡ್ಕೊಳ್ಳಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವಾಗ ಒಮ್ಮೆ ನಮಗೆ ಅದು ಕಣ್ಣಲ್ಲಿ ನೀರು ಬರಬೇಕಂತೆ. ಹರೇ ಕೃಷ್ಣ ಮಹಾಮಂತ್ರ ಹೇಳಬೇಕಾದ್ರೆ ಅದು ಯಾವಾಗ ಬರ್ತದೆ ಅಂದರೆ ತುಂಬ ನಮಗೆ ಆ ರುಚಿ, ಆ ಒಂದು ಹರೇ ಕೃಷ್ಣ ಮಂತ್ರ ಹೇಳೋಕೆ ಟೇಸ್ಟ್ ಇದ್ದಾಗ ಬರ್ತದೆ. ಸೊ ಅದಕ್ಕೆ ನಾಮಗಾನೆ ಸದಾ ರುಚಿ. ಭಗವಂತನ ಆ ನಾಮವನ್ನು ಹೇಳುವುದರಲ್ಲಿ, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದರಲ್ಲಿ, ಆ ನಾಮ ಜಪದಲ್ಲಿ ರುಚಿ, ಟೇಸ್ಟ್ ಬರ್ತದೆ. ಅದು ಯಾವಾಗ? ಭಾವ ಹಂತದ ಲಕ್ಷಣ. ಯಾರಿಗೆ ಟೇಸ್ಟ್ ಬಂದಿದ್ದಾರೆ ಅವರು ಭಾವ ಹಂತದಲ್ಲಿ ಇದ್ದಾರೆ. ಹರೇ ಕೃಷ್ಣ. ಆ ಭಾವ ಹಂತ ಬಲಿದ್ದಾಗ ತುಂಬ ರುಚಿ ಆ ಹರೇ ಕೃಷ್ಣ ಮಂತ್ರವನ್ನು ಹೇಳೋದು. ಹರೇ ಕೃಷ್ಣ. ಈಗ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೇವೆ, ಅದರ ಟೇಸ್ಟ್ ಏನಾದರೂ ಬಂದಿದೆಯಾ ಹರೇ ಕೃಷ್ಣ ನಮಗೆ? ಬರ್ತಾ ಉಂಟು ಮಾತಾಜಿ. ಸ್ವಲ್ಪ ಬರ್ತಿದೆ ಮಾತಾಜಿ. ಬರ್ತಾ ಉಂಟು ಮಾತಾಜಿ. ಸ್ವಲ್ಪ ಬರ್ತಾ ಉಂಟು. ಬರ್ತಾ ಇದೆಯಾ?
ಹೌದು 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 ಮಾತಾಜಿ. ಹರೇ ಕೃಷ್ಣ. ಗುಣಾಖ್ಯಾನೆ ಆಸಕ್ತಿ ಓದಿ ಮಾತಾಜಿ. ಓದ್ಲಾ ಮಾತಾಜಿ? ಆಗುತ್ತದೆ. ಹಾ. ಗುಣಕ್ಯಾನ್ಯ ಆಸಕ್ತಿ. ಪ್ರಭುವಿನ ಮಹಿಮಾತಿಶಯಗಳನ್ನು ಕೀರ್ತಿಸುವ ತವಕವನ್ನು ಕೃಷ್ಣ ಕರ್ಣಾಮೃತವು ಈ ಮಾತುಗಳಲ್ಲಿ ವ್ಯಕ್ತಪಡಿಸುತ್ತದೆ. ತನ್ನೆಲ್ಲ ಕಲ್ಪನೆಗಳನ್ನು ಮೀರಿದ ಮನೋಹರ ಮೂರ್ತಿಯು ಉಳಿದೆಲ್ಲ ತುಂಟ ಬಾಲಕರಿಗಿಂತ ಹೆಚ್ಚು ಚೇಷ್ಟೆ ಮಾಡುವ ಕೃಷ್ಣನನ್ನು ಕುರಿತು ನಾನು ಏನು ಮಾಡಲಿ? ಕೃಷ್ಣನ ಅದ್ಭುತ ಲೀಲಾ ಕಾರ್ಯಗಳನ್ನು ನನ್ನ ಹೃದಯವನ್ನು ಸೊರೆಗೊಂಡಿವೆಯಾಗಿ ನಾನು ಏನು ಮಾಡಬೇಕೆಂಬುದೇ ನನಗೆ ತಿಳಿಯದಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಆ ಭಗವಂತನ ಗುಣಗಳನ್ನ ಕೀರ್ತಿಸುವ ತವಕ ಇರ್ತದೆಯಂತೆ ಯಾರಿಗೆ? ಭಾವಭಕ್ತಿಯಲ್ಲಿರುವವರಿಗೆ. ಅದನ್ನೇ ಕೃಷ್ಣನ ಮಹಿಮಾತಿಶಯಗಳನ್ನು ಕೀರ್ತಿಸುವ ತವಕ ಹೇಗಿರ್ತದೆ ಅಂತ ಒಂದು ಕೃಷ್ಣ ಕರುಣಾಮೃತದ ನಾವು ತಿಳ್ಕೊಳ್ಬಹುದು. ಆ ಭಗವಂತ ಮನೋಹರ ಮೂರ್ತಿ ಬಿಲ್ವಮಂಗಲ ಥಾಕೂರ್ ಅದನ್ನು ವಿವರಣೆ ಮಾಡ್ತಾರೆ. ಆ ಮನೋಹರ ಮೂರ್ತಿ ಕೃಷ್ಣ, ಅವನು ಉಳಿದೆಲ್ಲ ಬಾಲಕರಿಗಿಂತ ಹೆಚ್ಚು ಚೇಷ್ಟೆ ಮಾಡುವ ಕೃಷ್ಣ. ಬಾಲಕ ಚೇಷ್ಟೆ ಮಾಡ್ತಾನಲ್ವ ಕೃಷ್ಣ? ಹರೇ ಕೃಷ್ಣ. ಹೌದು ಚೇಷ್ಟೆ ಮಾಡ್ತಾನೆ. ಅವನೆಲ್ಲ ಅಲ್ಲಿ ತಾಯಿಗೆ ಅದು ಎಲ್ಲ ಬೆಣ್ಣೆಯನ್ನೆಲ್ಲ ತಕೊಂಡೋಗಿ ಮಡಕೆ ಎಲ್ಲ ಒಡೆದು ತಕೊಂಡೋಗಿ ಆ ಮಂಗಗಳಿಗೆಲ್ಲ ಕೊಡ್ತಾ ಇರ್ತಾನೆ ಅಲ್ವಾ? ಹೌದು ಮಾತಾಜಿ. ತುಂಬ ಚೇಷ್ಟೆ ಮಾಡ್ತಕ್ಕಂಥ ಕೃಷ್ಣ. ಸೊ ಅವನು ಮನೋಹರ ಮೂರ್ತಿ, ತುಂಬ ನೋಡಲಿಕ್ಕೆ ಸುಂದರ. ಅವನ ಲೀಲಾ ಕಾರ್ಯಗಳು, ಅವನ ಭಗವಂತನ ಚಟುವಟಿಕೆಗಳು ನನ್ನ ಹೃದಯವನ್ನೇ ಸೂರೆಗೊಂಡಿವೆ. ಭಗವಂತನ ಮೇಲೆ ಅಷ್ಟೊಂದು ಆಕರ್ಷಣೆ ಉಂಟಾಗಿದೆ. ಅದು ಅಂತಹ ಈ ರೀತಿ ವಿವರಣೆಗಳನ್ನು ಮಾಡೋದು ಭಗವಂತನ ಬಗ್ಗೆ, ಭಗವಂತನನ್ನು ಕೀರ್ತಿಸುವುದು, ಆ ಮಹಿಮೆಯನ್ನು ಕೀರ್ತಿಸುವುದು, ಇದರಲ್ಲಿ ಆಸಕ್ತಿ. ಯಾವಾಗಲೂ ಯಾರು ಕಂಡ್ರೂ ಕೂಡ ಭಗವಂತನ ಬಗ್ಗೆ ಅವನ ಬಗ್ಗೆ ಮಹಿಮೆಗಳನ್ನು ಹೇಳೋದು. ಓ ಆ ಕೃಷ್ಣ ಅವನು ಎಷ್ಟು ಸುಂದರವಾಗಿದ್ದಾನೆ, ಓ ಆ ಕೃಷ್ಣ ಎಷ್ಟು ಬಾಲಕ ಚೇಷ್ಟೆ ಮಾಡ್ತಾನೆ, ಅವನ ಲೀಲೆಗಳು ನಂಗೊಂಥರ ಖುಷಿಯಾಗತ್ತೆ. ಈ ರೀತಿ ಎಲ್ಲ ಭಗವಂತನ ಬಗ್ಗೆ ವಿವರಣೆಗಳನ್ನು ಮಾಡ್ತಾ ಹೋದು. ಸೊ ಅದು ಗುಣಾಖ್ಯಾನೆ ಆಸಕ್ತಿ, ಅಂದ್ರೆ ಅದರಲ್ಲಿ ಆಸಕ್ತಿ. ಹರೇ ಕೃಷ್ಣ. ಇದನ್ನು ಓದಿ. ರೂಪ ಗೋಸ್ವಾಮಿಯವರು ರಚಿಸಿರುವ ಪದ್ಯಾವಳಿ ಎಂಬ ಗ್ರಂಥಗಳಲ್ಲಿ ವೃಂದಾವನವನ್ನು ಕುರಿತು ಒಂದು ನುಡಿ ಹೀಗಿದೆ. ಈ ಸ್ಥಳದಲ್ಲಿ ಗೋಪಾಲಕರ ತಂಡದ ನಾಯಕನಾದ ಮಹಾರಾಜ ನಂದನು ಮಗನು ತನ್ನ ತಂದೆಯೊಡನಿದ್ದ. ಇದೇ ಸ್ಥಳದಲ್ಲಿ ದೈತ್ಯನಾದ ಶಕಟಾಸುರನನ್ನು ಅಡಗಿಸಿಡಲಾಗಿದ್ದ ಬಂಡಿಯನ್ನು ಭಗವಾನ್ ಕೃಷ್ಣನು ಮುರಿದು ಹಾಕಿದನು. ಯಾವ ದಾಮೋದರನು ತಮ್ಮ ಐಹಿಕ ಬಂಧನಗಳನ್ನು ಕಳಿಸಿ ಹಾಕಬಲ್ಲನೋ ಅವನ ತಾಯಿ ಯಶೋದೆಯು ಇಲ್ಲಿ ಹಗ್ಗಗಳಿಂದ ಬಿಗಿದು ಕಟ್ಟಿ ಹಾಕಿದ್ದಳು. ಭಗವಾನ್ ಕೃಷ್ಣನ ಶುದ್ಧ ಭಕ್ತನು ಮಥುರಾ ಅಥವಾ ವೃಂದಾವನ ಪ್ರಾಂತದಲ್ಲಿ ನೆಲೆಸುತ್ತಾನೆ ಮತ್ತು ಕೃಷ್ಣನು ತನ್ನ ಲೀಲೆಗಳನ್ನು ಮೆರೆದ ಕ್ಷೇತ್ರಗಳಿಗೆ ಯಾತಿಯಾಗಿ ಹೋಗುತ್ತಾನೆ. ಈ ಸ್ಥಳಗಳಲ್ಲಿ ಕೃಷ್ಣನು ಗೋಪಾಲಕ ಗೆಳೆಯರು ಹಾಗೂ ಯಶೋದೆಯೊಡನಿದ್ದು ತನ್ನ ಬಾಲಲೀಲೆಗಳನ್ನು ತೊರೆದನು. ಈ ಕ್ಷೇತ್ರಗಳಿಗೆ ಪ್ರದಕ್ಷಿಣೆ ಬರುವ ಪದ್ಧತಿ ಈಗಲೂ ಪ್ರಚಲಿತವಿದೆ. ಮಥುರಾ ಮತ್ತು ವೃಂದಾವನಗಳಿಗೆ ಬರುವ ಜನರು ಅಲೌಕಿಕ ಆನಂದವನ್ನು ಅನುಭವಿಸುತ್ತಾರೆ. ಕೃಷ್ಣನು ವೃಂದಾವನದಲ್ಲಿದ್ದಾಗ ಅನೇಕ ಲೀಲಾ ಕಾರ್ಯಗಳನ್ನು ಮಾಡಿದನು. ಅಂತಹ ವೃಂದಾವನಕ್ಕೆ ಹೋದರೆ ಭಕ್ತನು ಕೃಷ್ಣನ ಅಗಲಿಕೆಯನ್ನು ತಕ್ಷಣ ಅನುಭವಿಸುತ್ತಾನೆ. ಹರೇ ಕೃಷ್ಣ. ಸ್ಥಳೇ ಪ್ರೀತಿ ಅಂದ್ರೆ ಭಗವಂತನ ಲೀಲಾ ಸ್ಥಳಗಳಲ್ಲಿ ವಾಸ ಮಾಡಲಿಕ್ಕೆ ತುಂಬಾ ಇಷ್ಟಪಡೋದು. ಅಂದ್ರೆ ಯಾರು ಭಾವ ಹಂತದಲ್ಲಿದ್ದಾರೆ ಅವರು ಭಗವಂತ ಆ ಲೀಲೆಗಳನ್ನು ಮಾಡಿದ ಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿ ನೆಲೆಸ್ತಾರೆ. ಸೊ ಅದನ್ನೇ ಆ ಭಗವಂತನ ಲೀಲಾ ಸ್ಥಳಗಳ ಮಹಿಮೆ ಅದನ್ನ ರೂಪ ಗೋಸ್ವಾಮಿಯವರು ಪದ್ಯಾವಳಿ ಗ್ರಂಥದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಒಂದು ನುಡಿ ಈ ಥರ ಇದೆ. ಏನು ಹೇಳ್ತಾರೆ? ಅದನ್ನು ವಿವರಣೆ ಮಾಡ್ತಾರೆ ಅವರು. ಆ ವೃಂದಾವನದಲ್ಲಿ ಅಲ್ಲಿ ನಂದರಾಜ ಮಹಾರಾಜನ ಮನೆ ಇತ್ತು. ಇಲ್ಲಿ ನೋಡಿದ್ರೆ ಇದು ನಂದ ಮಹಾರಾಜನ, ಅಲ್ಲಿ ಲೀಲಾ ಸ್ಥಳಕ್ಕೆ ಹೋದಾಗ ನಂದ ಮಹಾರಾಜನ ಅರಮನೆ ಅಲ್ಲಿ ಹೋದಾಗ ಇದು ನಂದ ಮಹಾರಾಜನ ಮನೆ. ಇಲ್ಲಿ ಕೃಷ್ಣ ತನ್ನ ತಂದೆ ಜೊತೆ ಇಲ್ಲಿ ಇದ್ದ. ಇಲ್ಲಿ ಕೃಷ್ಣ ಏನು ಮಾಡಿದ? ಅವನು ದೈತ್ಯ ಶಕಟಾಸುರ ಅವನು ಬಂಡಿ ಒಳಗೆ ಅಡಗಿಕೊಂಡಿದ್ದ. ಅಲ್ಲಿ ಭಗವಾನ್ ಕೃಷ್ಣ ಚಿಕ್ಕ ಮಗು ಇದ್ದಾಗ ಅಂದರೆ ಶಿಶುವಾಗಿದ್ದಾಗಲೇ ಅದನ್ನು ಮುರಿದು ಬಿಟ್ಟ. ಇಲ್ಲಿ ಭಗವಂತ ಇಲ್ಲಿ ಯಶೋದೇನೆ ನಮಗೆ ಭಗವಂತ ಏನು ಮಾಡ್ತಾನೆ? ನಮಗೆ ಐಹಿಕ ಬಂಧನಗಳಿಂದ ನಮ್ಮ ಐಹಿಕ ಬಂಧನಗಳಿಂದ ಅವನು ನಮ್ಮನ್ನು ಬಿಡುಗಡೆ ಮಾಡುವ ಭಗವಂತ.
ನಮಗೆ ಹಾಕಿದ ಬಂಧನವನ್ನು ಬಿಡುಗಡೆ ಮಾಡುವ ಅವನು ಭಗವಂತ ಅಲ್ವಾ. ಐಹಿಕ ಬಂಧನಗಳಿಂದ ಬಿಡುಗಡೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಮುಕ್ತಿ ಕೊಡಲಿಕ್ಕೆ ಮುಕ್ತಿ ಪ್ರದಾತ ವಿಷ್ಣು. ಆ ಭಗವಂತನೇ ಐಹಿಕ ಬಂಧನ. ಇದು ನಾವು ಭೌತಿಕ ಪ್ರಪಂಚಕ್ಕೆ ಬಂದಿರೋದು ಬಂಧನ. ಇಲ್ಲಿ ಹುಟ್ಟು ಸಾವಿರ ಚಕ್ರದಲ್ಲಿ ನಾವು ಸಿಕ್ಕಾಕೋಬಿಟ್ಟಿದ್ದೀವಿ. ಇದರಿಂದ ಬಿಡುಗಡೆ ಮಾಡುವ ಕೃಷ್ಣ, ನಮ್ಮ ಬಂಧನದಿಂದ ಬಿಡುಗಡೆ ಮಾಡುವ ಕೃಷ್ಣ. ಆದರೆ ಅವನಿಗೆ ಅವನ ತಾಯಿ ಅವನನ್ನು ಇಲ್ಲಿ ಹಗ್ಗದಿಂದ ಕಟ್ಟಿ ಹಾಕಿದ್ದಾಳೆ. ಇದು ಲೀಲಾ ಸ್ಥಳದ ಮಹಿಮೆ. ಅದನ್ನೆಲ್ಲ ನಾವು ಈ ಥರ ಆಲೋಚನೆ ಮಾಡೋದು, ಈ ಥರ ಒಂದು ಲೀಲಾ ಸ್ಥಳಗಳಲ್ಲಿ ಖುಷಿ ಪಡೋದು, ಅದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಬಾಲಲೀಲೆಗಳನ್ನು ಮಾಡಿದ್ದಾನೆ. ಯಾವ ಥರ ಬಾಲಲೀಲೆಗಳು, ಎಲ್ಲ ಚೇಷ್ಟೆಗಳನ್ನು ಮಾಡಿದ್ದಾನೆ ಅವನು. ಆಮೇಲೆ ವೃಂದಾವನಕ್ಕೆ ಹೋದರೆ ಈ ರೀತಿಯಾಗಿ ಎಲ್ಲ ವಿಚಾರ ಮಾಡ್ಕೋತಾ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಆ ವ್ಯಕ್ತಿಗೆ ಭಗವಂತನ ಒಂದು ಇದು ಏನು ಹೇಳ್ತಾರೆ ಅದಕ್ಕೆ ಅಗಲಿಕೆ, ಅದು ಆ ಥರ ಫೀಲ್ ಆಗ್ತದೆ. ಆವಾಗ ಭಗವಂತನ ಅಗಲಿಕೆ ಭಕ್ತನಿಗೆ ಫೀಲ್ ಆಗ್ತದೆ, ಶುದ್ಧ ಭಕ್ತನಿಗೆ. ಸೊ ಹಾಗಾಗಿ ಅವರು ವೃಂದಾವನ ಮತ್ತು ಮಥುರದಲ್ಲಿ ವಾಸಿಸಲಿಕ್ಕೆ ಶುದ್ಧ ಭಕ್ತರು ಇಷ್ಟಪಡ್ತಾರೆ. ಮತ್ತು ಅಲ್ಲಿ ಲೀಲಾ ಮಾಡಿದ ಸ್ಥಳಗಳನ್ನು ಸಂದರ್ಶನ ಮಾಡ್ತಾ ಇರ್ತಾರೆ. ವೃಂದಾವನ ಮತ್ತು ಮಥುರೆಗೆ ಬಂದವರು ಅಲ್ಲಿ ದಿವ್ಯವಾದ ಆನಂದವನ್ನು ಅನುಭವಿಸ್ತಾರೆ, ಅಲೌಕಿಕ ಆನಂದವನ್ನು ಅವರು ಅನುಭವಿಸ್ತಾರೆ. ಸೊ ಹಾಗಾಗಿ ಲೀಲಾ ಕಾರ್ಯಗಳನ್ನು ಮಾಡಿದ ಸ್ಥಳ ಅದನ್ನು ಹೆಚ್ಚು ನೆನಪಿಸ್ಕೊಳ್ಳೋದು, ಈ ರೀತಿ ಮಾಡೋದ್ರಿಂದ ಭಕ್ತ ಅಗಲಿಕೆ, ಭಗವಂತನ ಅಗಲಿಕೆ ಅದನ್ನು ಅನುಭವಿಸ್ತಾನೆ, ತತ್ಕ್ಷಣ ಅನುಭವಿಸ್ತಾನೆ. ನಮಗೆ ಭಗವಂತನ ಅಗಲಿಕೆಯಾಗಿದೆ, ಆದರೆ ಅಗಲಿಕೆ ಆಗಿದೆ ಎನ್ನುವ ಒಂದು ವಿಷಯವೂ ನಮಗೆ ಗೊತ್ತಿಲ್ಲ ಅಲ್ವಾ. ಹರೇ ಕೃಷ್ಣ. ಆದರೆ ಭಗವಂತನ ಭಕ್ತರು ಆ ರೀತಿ ಅಲ್ಲ. ಭಗವಂತನ ಶುದ್ಧ ಭಕ್ತರು ಅವರು ಆ ಲೀಲಾ ಕಾರ್ಯ ಸ್ಥಳದಲ್ಲಿ ಅಲ್ಲಿ ವಾಸವಾಗಿ ಆ ಲೀಲಾ ಕಾರ್ಯಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ಅಲೌಕಿಕವಾದ ಆನಂದ, ಆ ಕೃಷ್ಣಾನಂದ ಅದನ್ನು ಅವರು ಅನುಭವಿಸ್ತಾರೆ. ಸೊ ಇವೆಲ್ಲ ಲಕ್ಷಣಗಳು, ಭಾವಭಕ್ತಿಯ ಲಕ್ಷಣಗಳು. ಹರೇ ಕೃಷ್ಣ. ಇದನ್ನು ಯಾರಾದರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ಕಾರ್ಯ ಚಟುವಟಿಕೆಗಳ ಸ್ಮರಣೆಯಲ್ಲಿ ನಾವು ತೋರುವ ಈ ಬಗೆಯ ಆಕರ್ಷಣೆಯು ಕೃಷ್ಣನಲ್ಲಿನ ಒಲವು ಎನಿಸಿಕೊಳ್ಳುತ್ತದೆ. ತೋರಿಕೆಯ ಭಕ್ತಿ ಸೇವೆ ಮಾಡಿ ಅಂತಿಮವಾಗಿ ಪರಮ ಪ್ರಭುವಿನಲ್ಲಿ ಲೀನವಾಗಲು ಬಯಸುವ ದಾರ್ಶನಿಕರು ಹಾಗೂ ಅನುಭಾವಿಗಳು ಇರುವುದೇನೋ ಹೌದು. ಈ ಜನ ಶುದ್ಧ ಭಕ್ತರನ್ನು ಅನುಕರಣೆ ಮಾಡಿ ಕೃಷ್ಣನ ಲೀಲಾ ಸ್ಥಾನಗಳಾದ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಇವರಿಗೆ ವಿಮೋಚನೆಯು ಗುರಿಯಾಗಿರುವ ಕಾರಣ ಇವರ ಚಟುವಟಿಕೆಗಳನ್ನು ನೈಜ ಒಲವು ಎಂದು ಪರಿಗಣಿಸಲಾಗದು. ಶುದ್ಧ ಭಕ್ತರು ಕೃಷ್ಣನಲ್ಲಿ ತೋರುವ ಪ್ರೇಮವನ್ನು ಕಾಮ್ಯ ಕರ್ಮೆಗಳಾಗಲಿ ದಾರ್ಶನಿಕ ಮನೋಕಲ್ಪನೆಗಳಲ್ಲಿ ತೊಡಗುವ ಜನರಾಗಲಿ ತಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಲಾರರು ಎಂದು ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಏಕೆಂದರೆ ಶುದ್ಧ ಕೃಷ್ಣ ಪ್ರಜ್ಞಾಭಾವದ ಅಂತಹ ಪ್ರೇಮವು ತುಂಬಾ ಅಪೂರ್ವವಾದದ್ದು ಮತ್ತು ಅನೇಕ ಮುಕ್ತಾತ್ಮರಿಗೂ ನಿಲುಕದ ವಿಚಾರ. ಭಗವದ್ಗೀತೆಯಲ್ಲಿ ಹೇಳಲಾಗಿರುವ ಹಾಗೆ ಐಹಿಕ ಮಲಿನತೆಗಳಿಂದ ಮುಕ್ತವಾಗುವ ಒಂದು ಘಟ್ಟದಲ್ಲಿ ಭಕ್ತಿ ಸೇವೆಯ ಸಾಧನೆ ಸಾಧ್ಯ. ಬರೇ ಮುಕ್ತಿ ಸಾಕೆನ್ನುವ ಹಾಗೂ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗ ಬಯಸುವ ವ್ಯಕ್ತಿಗೆ ಕೃಷ್ಣರತಿ ಸಾಧ್ಯವಾಗದು. ಈ ರತಿಯನ್ನು ಕೃಷ್ಣನು ತನ್ನಲ್ಲಿ ಭದ್ರವಾಗಿರಿಸಿಕೊಂಡಿದ್ದಾನೆ ಹಾಗೂ ಸಾಧ್ಯವಾಗದು. ರತಿ ಅದನ್ನು ಶುದ್ಧ ಭಕ್ತರಿಗೆ ಮಾತ್ರ ವಿತರಿಸುತ್ತಾನೆ. ಸಾಮಾನ್ಯ ಭಕ್ತರಿಗೆ ಕೂಡ ಆ ಬಗೆಯ ಶುದ್ಧ ರತಿ ಸಾಧ್ಯವಾಗದು. ಹೀಗಿರುವಲ್ಲಿ ಕಾಮ್ಯ ಕರ್ಮಗಳ ಪ್ರತಿಫಲಗಳಿಂದ ಕಲುಷಿತ ಹೃದಯರಾದ ಹಾಗೂ ನಾನಾ ಬಗೆಯ ಮನೋಕಲ್ಪನೆಗಳಿಗೆ ಸಿಕ್ಕಿ ತೊಳಲುವ ಜನರಿಗೆ ಶುದ್ಧ ಕೃಷ್ಣರತಿ ಸಾಧ್ಯವಾಗುವುದೆಂತು? ಕೃಷ್ಣನ ಅಷ್ಟಕಾಲೀಯ ಲೀಲಾ ಕುರಿತು ಕೃತಕವಾಗಿ ಯೋಚಿಸುವ ತಥಾಕಥಿತ ಭಕ್ತರು ಹಲವರಿದ್ದಾರೆ. ಈ ಜನ ಕೃಷ್ಣನ ಲೀಲೆಗಳನ್ನು ಕೃತಕ ಮಾರ್ಗದಲ್ಲಿ ಅನುಸರಿಸುತ್ತಾರೆ. ಈ ಜನರನ್ನು ಅನುಕರಣೆ ಮಾಡುತ್ತಾ ಕೃಷ್ಣನು ಬಾಲಕನ ರೂಪದಲ್ಲಿ ಬಂದು ತನ್ನೊಡನೆ ಮಾತನಾಡುತ್ತಿದ್ದಾನೆಂದೋ ಅಥವಾ ರಾಧಾರಾಣಿ ಕೃಷ್ಣರು ತನ್ನಲ್ಲಿಗೆ ಬಂದು ಮಾತನಾಡುತ್ತಿದ್ದಾರೆಂದೋ ವ್ಯಕ್ತಿಯೊಬ್ಬನು ಆವುಟ ಎತ್ತಬಹುದು. ಮಾಯಾವಾದಿ ದರ್ಶನ ಕೊಲಿದ ಜನರಲ್ಲಿ ಇಂತಹ ಪಾತ್ರಧಾರಿಗಳು ನೋಡಲು ಸಿಗುತ್ತಾರೆ. ಭಕ್ತಿ ಸೇವಾ ವಿಜ್ಞಾನದ ಭಕ್ತಿ ಸೇವಾ ವಿಜ್ಞಾನದ ವಿಷಯ ತಿಳಿಯದ ಮುಗ್ಧರು ಇಂತಹ ಆಟಗಳಿಗೆ ಮರುಳಾಗುವುದು ಸಾಧ್ಯವಿದೆ.
ಹೀಗಿದ್ದು ಅನುಭವಿ ಭಕ್ತನು ಇಂತಹ ಕಪಟ ನಾಟಕಗಳನ್ನು ನೋಡಿದಾಗ ವೇಷಧಾರಿ ಜನರ ಕುಯುಕ್ತಿಯನ್ನು ಒಮ್ಮೆಗೆ ಕಂಡು ಹಿಡಿದು ಬಿಡಬಲ್ಲ. ಇಂತಹ ಡೋಂಗಿ ಮನುಷ್ಯರೊಬ್ಬರು ಕೃಷ್ಣನಲ್ಲಿ ಪ್ರೇಮವುಳ್ಳವನಂತೆ ಕಾಣಿಸಿಕೊಂಡರೆ ಅದನ್ನು ನಿಜವಾದ ಪ್ರೇಮ ಎಂದು ಪರಿಗಣಿಸಲಾಗದು. ಇಷ್ಟಾಗಿಯೂ ಹೀಗೆಲ್ಲ ನಟಿಸುವ ವ್ಯಕ್ತಿಗೆ ತಾನು ಉತ್ತರೋತ್ತರ ಶುದ್ಧ ಭಕ್ತಿ ಸೇವೆಯ ನೆಲೆಗೇರಬಹುದು ಎಂಬ ಆಶಾಭಾವನೆಯು ಆ ನಟನೆಯಿಂದ ಉದ್ಧರಿಸುತ್ತದೆ ಎಂದು ಹೇಳಬಹುದು. ಧನ್ಯವಾದಗಳು. ಹೇಳಬಹುದು. ಹರೇ ಕೃಷ್ಣ. ಈಗ ಲೀಲೆಗಳ ಸ್ಮರಣೆ, ಲೀಲಾ ಸ್ಮರಣೆ ಅಂತ ಹೇಳೋದು ಯಾರಿಗೆ ಬರ್ತದೆ ಅಂದರೆ ಶುದ್ಧ ಭಕ್ತರಿಗೆ, ಅದು ತುಂಬ ಮುಂದುವರೆದ ಭಕ್ತರಿಗೆ ಈ ಲೀಲೆಗಳ ಸ್ಮರಣೆ ಆಗ್ತದೆಯಂತೆ. ಲೀಲಾಸ್ಮರಣೆ ಆಗೋದು ಅಂದರೆ ಭಗವಂತ ಲೀಲೆಗಳನ್ನು ಮಾಡಿದ್ದು ಅವರ ಒಂದು ಮನಪಟಲದಲ್ಲಿ ಪದೇ ಪದೇ ಕಾಣ್ತದೆ. ಸೊ ಅದು ಆ ರೀತಿ ಅವರು ಶುದ್ಧ ಭಕ್ತರು ಮುಂದುವರೆದಿರ್ತಾರೆ. ಆದರೆ ಇಲ್ಲಿ ಆ ಲೀಲಾಸ್ಮರಣೆ ಮಾಡಲಿಕ್ಕೆ ಆಕರ್ಷಣೆ ಉಂಟಾಗೋದು, ಆ ಥರ ಭಗವಂತನ ಲೀಲಾಗಳನ್ನು ಸ್ಮರಿಸುವ ಆಸಕ್ತಿ ಉಂಟಾಗೋದು, ಅದಕ್ಕೆ ಕೃಷ್ಣ ರತಿ ಅಂತ ಕರೀತಾರೆ. ಕೃಷ್ಣ ರತಿ, ಆ ಲೀಲಾಸ್ಮರಣೆಯಲ್ಲಿ ಆಸಕ್ತಿ. ಈಗ ಲೀಲಾಸ್ಮರಣೆಯಲ್ಲಿ ಆಸಕ್ತಿ ಯಾರಿಗೆ ಕೊಡ್ತಾರೆ, ಯಾರಿಗೆ ಸಿಗ್ತದೆ, ಯಾರಿಗೆ ಸಿಕ್ಕೋದಿಲ್ಲ? ಇಲ್ಲಿ ಯಾರಿಗೆ ಸಿಕ್ಕೋದಿಲ್ಲ ಅಂತಂದರೆ ಇಲ್ಲಿ ಮುಖ್ಯವಾಗಿ ಆ ನಿರಾಕಾರವಾದಿಗಳು, ನಿರಾಕಾರ ದಾರ್ಶನಿಕರು, ಯೋಗಿಗಳು, ಅವರು ಕೂಡ ಶುದ್ಧ ಭಕ್ತರನ್ನು ಅವರು ಅನುಕರಣೆ ಮಾಡಿಬಿಡ್ತಾರೆ. ಅವರು ಏನು ಅಂತ ನಾವು ಯಾವಾಗಲೂ ಅನುಕರಣೆ ಮಾಡಬಾರ್ದು, ಯಾವಾಗಲೂ ನಾವು ಅನುಸರಣೆ ಮಾಡಬೇಕು. ಅವರು ಏನು ಕೊಟ್ಟಿದ್ದಾರೆ ಆ ಒಂದು ಉಪದೇಶಗಳನ್ನು ನಾವು ಅನುಸರಿಸಬೇಕು. ಅವರ ರೀತಿ ನಾವು ಮಾಡಬಾರ್ದು, ಅನುಕರಿಸಬಾರದು. ಆದರೆ ಇಲ್ಲಿ ಏನು ಮಾಡ್ತಾರೆ, ನಿರಾಕಾರ ದಾರ್ಶನಿಕರು ಮತ್ತು ಯೋಗಿಗಳು ಅವರು ಅನುಕರಣೆ ಮಾಡ್ತಾರಂತೆ. ಮತ್ತೆ ಆ ಶುದ್ಧ ಭಕ್ತರನ್ನು ಅನುಕರಣೆ ಮಾಡಿಕೊಂಡು ಲೀಲಾಕ್ಷೇತ್ರಕ್ಕೆ ಹೋಗ್ತಾರೆ, ಕೃಷ್ಣ ಲೀಲಾಕ್ಷೇತ್ರ ವೃಂದಾವನಕ್ಕೆಲ್ಲ. ಆದರೆ ಅಲ್ಲಿ ಅವರ ಉದ್ದೇಶ ಏನಿರುತ್ತೆ, ಅವರ ಉದ್ದೇಶ ಅವರು ಅಂದರೆ ಸಾಯುಜ್ಯ ಮೋಕ್ಷ ಪಡ್ಕೊಳ್ಳೋದಾಗಿರುತ್ತೆ. ಸೊ ಈ ರೀತಿ ಒಂದು ಇಚ್ಛೆ ಇಟ್ಕೊಂಡಾಗ ಅವರನ್ನು ಆ ಒಂದು ಕೃಷ್ಣನ ಲೀಲೆಗಳ ಬಗ್ಗೆ ಹಾಗೆ ಸ್ಮರಣೆ ಮಾಡಲಿಕ್ಕೆ ಇದ್ದ ಅವರಿಗೆ ಅದನ್ನು ನಿಜವಾದ ಒಲವು, ಕೃಷ್ಣರತಿ ಉಂಟಾಗಿದೆ ಅವರಿಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಅವ್ರಿಗೆ ಹೇಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಊಹಾತ್ಮಕ ಚಿಂತಕರಿಗೆ, ಕಾಮ್ಯಕರ್ಮಿಗಳಿಗೆ ಮತ್ತೆ ಆ ನಿರಾಕಾರವಾದಿಗಳಿಗೆ ಕೃಷ್ಣರತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಕೃಷ್ಣರತಿ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಕೃಷ್ಣರತಿ ಆಗಿರ್ತಾರ ಯೋಚನೆ ಮಾಡ್ತಾರಂತೆ. ಅಂದ್ರೆ ನಾನು ಆ ಭಗವಂತನ ಅಷ್ಟಕಾಲಿಯ ಲೀಲೆ ಬಗ್ಗೆ ಯೋಚನೆ ಮಾಡ್ತೇನೆ, ಆಮೇಲೆ ನಿನ್ನೆ ಕೃಷ್ಣ ಬಾಲಕೃಷ್ಣ ಜೊತೆ ಮಾತನಾಡಿದೆ, ಈಗ ಕನಸಲ್ಲಿ ರಾಧಾಕೃಷ್ಣ ಬಂದಿದ್ರು, ಈ ಥರ ಎಲ್ಲ ಡೋಂಗಿ ನಟನೆ ಮಾಡ್ತಾರಂತೆ ಕೆಲವರು. ಆದರೆ ಅದು ನಿಜವಾದ ಒಂದು ರತಿ ಅಲ್ಲ, ಕೃಷ್ಣ ರತಿ ಅಲ್ಲ. ಆ ಕೃಷ್ಣ ರತಿ ಅಲ್ಲ. ಅವರು ಡೋಂಗಿಗಳು ಯಾರಿಗೆ ಮೋಸ ಮಾಡ್ಬೋದು? ಅಮಾಯಕರಿಗೆ ಮೋಸ ಮಾಡ್ಬೋದು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಅವರು ಮಾಡಿದ ನಟನೆ ಇದನ್ನ ಶುದ್ಧ ಭಕ್ತ ಕಂಡಿಡಿದು ಬಿಡ್ತಾನೆ, ಓಹೋ ಇವರು ಡೋಂಗಿ ಅಂತ ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ಕೃಷ್ಣರತಿ ಅಂದ್ರೆ ಕೃಷ್ಣನ ಲೀಲೆಗಳ ಸ್ಮರಣೆ ಮಾಡುವುದರ ಬಗ್ಗೆ ಯಾರಿಗೆ ಆಸಕ್ತಿ ಉಂಟಾಗುತ್ತದೆ ಅಂತಂದ್ರೆ ಶುದ್ಧ ಭಕ್ತರಿಗೆ ಅದು ಆಸಕ್ತಿ ಉಂಟಾಗುತ್ತದೆ, ಸುಮ್ಮನೆ ನಟನೆ ಮಾಡಿ ಬರೋದಲ್ಲ. ಹಾಗಾಗಿ ಊಹಾತ್ಮಕ ಚಿಂತಕರಿಗೆ, ನಿರಾಕಾರವಾದಿಗಳಿಗೆ, ಕಾಮ್ಯ ಕರ್ಮಗಳಿಗೆ ಅವರಿಗೆ ಕೃಷ್ಣರತಿ ಉಂಟಾಗುವುದಿಲ್ಲ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಡಿ. ಈ ರತಿ ಆಭಾಸವನ್ನು 2 ವರ್ಗಗಳೇ ವಿಂಗಡಿಸಬಹುದು. ಒಂದು ಛಾಯಾ ಹಾಗೂ ಎರಡನೇದು ಪರ ಅಲೌಕಿಕ ರತಿ. ಭಕ್ತಿ ಸೇವಾ ಪ್ರಕ್ರಿಯೆಯು ನಿಯಂತ್ರಕ ತತ್ವಗಳನ್ನು ಪಾಲಿಸದೆ ಅಥವಾ ಸದ್ಗುರುಗಳೊಬ್ಬರ ಮಾರ್ಗದರ್ಶನವಿಲ್ಲದೆ ಯಾವನಾದರೂ ರತಿ ಆಭಾಸವನ್ನು ಪ್ರಕಟಿಸಿದರೆ ಅದನ್ನು ಛಾಯಾರತಿ ಎನ್ನುತ್ತಾರೆ. ಐಹಿಕ ಸುಖ ಭೋಗಗಳಲ್ಲೋ ಅಥವಾ ವಿಮೋಚನೆಯಲ್ಲೋ ಒಳವುಳ್ಳವನಾಗಿದ್ದು ಕೂಡ ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಿರತರಾದ ಶುದ್ಧ ಭಕ್ತರ ಸಂಘ ಮಾಡುವ ಸುದೈವವು ಒಬ್ಬ ವ್ಯಕ್ತಿಗೆ ಒಮ್ಮೊಮ್ಮೆ ಒದಗುವುದುಂಟು. ಭಗವಂತನ ಕೃಪೆಯಿಂದ ಸಂಕೀರ್ತನ ಪ್ರಕ್ರಿಯೆಯಲ್ಲಿ ಮನಸ್ಸುಂಟಾಗಿ ಸಂಕೀರ್ತನಕಾರರ ಕೂಟದಲ್ಲಿ ಸೇರಿಕೊಳ್ಳುವ ಸೌಭಾಗ್ಯ ಒಬ್ಬ ವ್ಯಕ್ತಿಗೆ ಬರಬಹುದು.
ಅಂತ ಹೊತ್ತಿನಲ್ಲಿ ಶುದ್ಧ ಭಕ್ತರೊಡನೆ ಸಂಗಮಿಸಿದ್ದೇ ಕಾರಣವಾಗಿ ಆ ಭಕ್ತರ ಹೃದಯಗಳ ಚಂದ್ರಕಿರಣಗಳಂತಹ ಶೀತಲ ಪ್ರಭೆಯು ವ್ಯಕ್ತಿಯ ಮೇಲೆ ಪ್ರತಿಫಲಿಸಿ ಆ ಶುದ್ಧ ಭಕ್ತರ ಪ್ರಭಾವವು ಅವನ ಮೇಲಾಗಬಹುದು. ಆಗ ಆ ವ್ಯಕ್ತಿಯು ಮಾಡುವ ಜಿಜ್ಞಾಸೆಯ ದೆಸೆಯಿಂದ ಪ್ರೇಮಕ್ಕೆ ತುಂಬಾ ಹತ್ತಿರವಾದ ಒಂದು ಭಾವ ಅವನಲ್ಲುದಿಸಲುಬಹುದು. ಈ ಪ್ರೇಮ ದೀಪ ಮಿಣುಕು ಎನ್ನುತ್ತದಲ್ಲ ಆಗಿರುತ್ತದೆ. ಇಂತಹ ಛಾಯಾರತಿ ಪ್ರದರ್ಶನದ ವ್ಯಕ್ತಿಯ ಐಹಿಕ ನೋವುಗಳು ಮರೆಯಾದಂತೆ ಕಂಡರೆ ಅದನ್ನು ಪರಾರತಿ ಎನ್ನುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ರತಿ ಆಭಾಸ ಅಂತ ಹೇಳ್ತಾರೆ. ಈಗ ಕೃಷ್ಣ ರತಿ ನಿಜವಾಗಿ ಉಂಟಾಗುವುದು ಶುದ್ಧ ಭಕ್ತರಲ್ಲಿ. ಆದರೆ ಆ ಕೃಷ್ಣ ರತಿ ಆದ ಹಾಗೆ ಆಭಾಸ ಆಗೋದು ಅಂದರೆ ನಿಜವಾಗಿ ಆಗಿಲ್ಲ, ಆದ ಹಾಗೆ ಕಾಣುವುದು, ಇದನ್ನ ರತಿ ಆಭಾಸ ಅಂತ ಹೇಳ್ತಾರೆ. ಇದರಲ್ಲಿ ಎರಡು ರೀತಿ, ಛಾಯಾರತಿ ಮತ್ತು ಪರಾರತಿ. ಪರಾರತಿ, ಛಾಯಾರತಿ ಅಂತ. ಇಲ್ಲಿ ಛಾಯಾರತಿ ಅಂತಂದ್ರೆ ಏನು ಅಂದರೆ, ಅವರು ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಇರೋದಿಲ್ಲ, ನಿಯಂತ್ರಕ ತತ್ವಗಳನ್ನು ಪಾಲಿಸೋದಿಲ್ಲ, ಆದರೂ ರತಿ ಆಭಾಸವನ್ನು ವ್ಯಕ್ತಪಡಿಸ್ತಾರೆ ಅಂಥವರಿಗೆ. ಅಂದರೆ ಈಗ ಅವರು ಅಂದರೆ ಕರ್ಮಿಗಳಾಗಿರ್ತಾರೆ, ಇಂದ್ರಿಯ ಭೋಗದಲ್ಲಿ ತೊಡಗಿರ್ತಾರೆ, ಅಥವಾ ಜ್ಞಾನಿಗಳಾಗಿರ್ತಾರೆ, ಅವರು ಸಾಯುಜ್ಯ ಮೋಕ್ಷ ಪಡಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಆದರೆ ಅವರಿಗೇನಾಗುತ್ತೆ, ಒಮ್ಮೊಮ್ಮೆ ಈಗ ಅವರಿಗೆ ಭಗವಂತನ ಸಂಕೀರ್ತನೆ ಮಾಡಲಿಕ್ಕೆ ಬರ್ತಾರೆ. ಈಗ ಶುದ್ಧ ಭಕ್ತರ ಸಂಘ ಆಗ್ಬೋದು ಅಂಥವರಿಗೆ, ಅಂದರೆ ಶ್ರೀಲ ಪ್ರಭುಪಾದರಂಥವರ ಸಂಘ. ಈಗ ನೀವು ವಿಚಾರ ಮಾಡಿ, ಒಬ್ಬರು ತುಂಬ ಕರ್ಮಿಗಳಾಗಿ ಐಹಿಕ ಭೋಗದಲ್ಲೇ, ಇಂದ್ರಿಯ ಭೋಗದಲ್ಲೇ ಇರ್ತಾರೆ, ಮತ್ತೊಬ್ಬರು ಯಾರೋ ಜ್ಞಾನಿಗಳಾಗಿ ನಿರಾಕಾರವಾದಿಗಳಾಗಿರ್ತಾರೆ ಅಂತ ತಿಳ್ಕೊಳ್ಳುವ. ಅವರಿಗೆ ಶುದ್ಧ ಭಕ್ತರ ಸಂಘ ಆಯಿತು, ಶ್ರೀಲ ಪ್ರಭುಪಾದರಂಥವರು, ಅವರಿಗೆ ಭಗವಂತರ ಕೃಪೆ ಇರುತ್ತದೆ. ಆವಾಗ ಆ ಸಂಕೀರ್ತನದಲ್ಲಿ ಅವರು ಪಾಲ್ಗೊಂಡಾಗ, ಆ ಸಂಕೀರ್ತನದಲ್ಲಿ ಅವರು ಆ ಸಂಕೀರ್ತನ ಕೂಟದಲ್ಲಿ ಸೇರಿಕೊಂಡಾಗ ಅದು ಒಂದು ಸೌಭಾಗ್ಯ. ಅವಾಗೇನಾಗುತ್ತೆ, ಆ ಶುದ್ಧ ಭಕ್ತರ ಆ ಸಂಘದಿಂದ ಅವರಿಗೆ ಆ ಹೊಸದಾಗಿ ಬಂದಿರತಕ್ಕಂಥ ವ್ಯಕ್ತಿ ಇಂದ್ರಿಯ ಭೋಗದಲ್ಲಿರಲಿ, ವಿಮೋಚನೆಯಲ್ಲಿ ಒಲವಿರಲಿ, ಅವರಿಗೇನಾಗುತ್ತೆ, ಅವರ ಆ ಶುದ್ಧ ಭಕ್ತರ ಹೃದಯಗಳಲ್ಲಿ ಚಂದ್ರ ಕಿರಣಗಳಂತಹ ಶೀತಲ ಪ್ರಭೆ ಆ ವ್ಯಕ್ತಿಯ ಮೇಲೆ ಪ್ರತಿಫಲಿಸುತ್ತದೆ. ಅಂದರೆ ಶುದ್ಧ ಭಕ್ತರ ಒಂದು ಆ ಕರುಣೆ ಅವರ ಮೇಲೆ ಉಂಟಾಗುತ್ತೆ. ಆವಾಗ ಅವರು ಶುದ್ಧ ಭಕ್ತರ ಸಂಘದಲ್ಲಿ ಇರೋದರಿಂದ ಅವ್ರಿಗೇನಾಗತ್ತೆ, ಪ್ರೇಮಕ್ಕೆ ಹತ್ತಿರವಾದ ಒಂದು ಭಾವ ಉತ್ಪನ್ನ ಆಗತ್ತೆ. ಸ್ವಲ್ಪ ಅಂದರೆ ದೀಪ ಅಂದರೆ ಏನು ಸರಿಯಾಗಿ ಉರಿಯೋದಿಲ್ಲ, ಆದರೆ ಮಿಣುಕು ದೀಪ ಆಗಿರುತ್ತೆ ಅಲ್ವಾ. ಇದಕ್ಕೆ ಛಾಯಾರತಿ ಪ್ರದರ್ಶನ ಅಂತ ಹೇಳ್ತಾರೆ. ಮತ್ತೆ ಈ ಛಾಯಾರತಿ ಪ್ರದರ್ಶನ ಅಂದರೆ ಇದು ಪರಾರತಿ ಪ್ರದರ್ಶನ. ಅಂದರೆ ಶುದ್ಧ ಭಕ್ತರ ಸಂಘದಲ್ಲಿ ಆಗ್ತಕ್ಕಂಥ ಒಂದು ಭಗವಂತನ ಮೇಲೆ ಆ ಒಂದು ರೀತಿಯ ಭಾವನೆಗಳು ಅದು ಉಂಟಾದಾಗ, ಮಿಣುಕು ಉಂಟಾದಾಗ ಅದು ಪರಾರತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ಶುದ್ಧ ಭಕ್ತರ ಸಂಘದಲ್ಲಿ ಏನಾಗುತ್ತೆ, ಪರಾರತಿ ಬರ್ತದೆ. ಯಾರಿಗೆ ಭಕ್ತಿಯಲ್ಲಿ ಇರದಿದ್ದರೂ, ಭಕ್ತರಾಗಿಲ್ಲದಿದ್ದರೂ, ಅಂಥವರಲ್ಲಿ ಐಹಿಕದಲ್ಲಿ ಭೋಗಭಾಗ್ಯದಲ್ಲಿ ಇದ್ದರೂ, ಅಥವಾ ನಿರಾಕಾರ ಸಾಯುಜ್ಯ ಮೋಕ್ಷವನ್ನು ಬಯಸಿದ್ದರೂ, ಅವರಿಗೆ ಶುದ್ಧ ಭಕ್ತರ ಸಂಘ ಆದರೆ, ಶುದ್ಧ ಭಕ್ತರ ಒಂದು ಪ್ರಭಾವದಿಂದ, ಅವರ ಅನುಗ್ರಹದಿಂದ, ಅವರ ಅವ್ಯಾಜ ಕರುಣೆಯಿಂದ ಆ ಭಕ್ತರಲ್ಲದಿದ್ದರೂ ಕೂಡ ಅವರು ಭಕ್ತರಾಗ್ತಾರೆ. ಅವರಿಗೆ ಸ್ವಲ್ಪ ಏನಾಗುತ್ತೆ, ದೀಪ ಮಿಣುಕಿದಂತೆ ಸ್ವಲ್ಪ ಪ್ರಾರಂಭವಾಗುತ್ತೆ. ಇದಕ್ಕೆ ಪರಾರತಿ ಎಂದು ಹೇಳುತ್ತಾರೆ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ. ವ್ಯಕ್ತಿಯು ಶುದ್ಧ ಭಕ್ತನೊಬ್ಬನ ಒಲಿದಾಗ ಅಥವಾ ವೃಂದಾವನ ಇಲ್ಲವೇ ಮಥುರಾ ಪಟ್ಟಣಗಳಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಮೇಲೆ ಹೇಳಲಾದಂತಹ ಛಾಯಾ ಅಥವಾ ಪರಾರತಿಯು ಬೆಳೆಯಬಹುದು. ಕೃಷ್ಣನಲ್ಲಿ ಇಂತಹ ರತಿಯನ್ನು ಸಾಮಾನ್ಯ ವ್ಯಕ್ತಿಯೊಬ್ಬನು ಕೊಂಡಲ್ಲಿ ಸುದೈವವಶಾತ್ ಶುದ್ಧ ಭಕ್ತ ಸೇವೆಯ ನೆಲೆಗೇರಬಹುದು. ಈ ಎಲ್ಲ ಮಾಹಿತಿನ ಅರ್ಥ ಇಷ್ಟು. ಅಲೌಕಿಕ ರತಿಯು ಎಷ್ಟು ಬಲಯುತವಾದದೆಂದರೆ, ಅಂತಹ ರತಿಯು ಶುದ್ಧ ಭಕ್ತರ ಸಂಘ ಮಾಡಿದ್ದರ ಫಲವಾಗಿ ಸಾಮಾನ್ಯ ವ್ಯಕ್ತಿಯಲ್ಲಿ ಕಂಡು ಬಂದಾಗಲೂ ಅದು ಆ ವ್ಯಕ್ತಿಯನ್ನು ಸಿದ್ಧಿಯ ಘಟ್ಟಕ್ಕೆ ಒಯ್ಯಬಲ್ಲದು. ಆದರೆ ಶುದ್ಧ ಭಕ್ತರ ಸಂಘ ಭಾಗ್ಯವು ಆಶೀರ್ವಾದವು ಮೇಲೊರಟೋಯ್ತು ಮಾತಾಡ
ಆಶೀರ್ವಾದವೂ ಇಲ್ಲದೆ ಆಶೀರ್ವಾದವು ಇಲ್ಲದೆ ಅಂತಹ ಕೃಷ್ಣರತಿಯು ವ್ಯಕ್ತಿಗೆ ಸಿದ್ಧಿಸಲಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ಯಾರ ಇದೆ, ಮುಗೀತು ಅಷ್ಟೇ. ಓದ್ಲಿಯಾ? ಅಷ್ಟೇ ಇದು ನೋಡಿ, ಸ್ವಲ್ಪನೇ ಇದೆ, ಮುಗೀತು. ಹ್ಮ್ ಶುದ್ಧ ಎಲ್ಲೋ ಆಯ್ತು. ಒಂದ್ ನಿಮಿಷ. ಮೆಸೇಜ್ ಹಾಕಿದ್ದಾರೆ ಮಾತಾಜಿ, ಜ್ಯೋತಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಜ್ಯೋತಿ ಮಾತಾಜಿ. ಛಾಯಾರತಿ ಅಲ್ಲಿಂದ ಓದ್ಲಾ ಮಾತಾಜಿ? ಎಂತ ಮೆಸೇಜ್ ಅಂತ ಇದು ನೋಡ್ತೇನೆ. ಕ್ಲಾಸ್ ಎಂಡ್ ಮಾಡಿ ಅಂತ ಹಾಕಿದ್ದಾರೆ ಮಾತಾಜಿ. ಹಾ ಕ್ಲಾಸ್ ಎಂಡ್ ಮಾಡಿ ಅಂತ ಹಾಕಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ಮುಂದುವರಿಸುವ ಆಗಿದ್ದಾರೆ. ಹರೇ ಕೃಷ್ಣ. ಆದ್ರೆ ಹರೇ ಇವತ್ತು ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಮೆಸೇಜ್ ಎಲ್ಲಿದೆ ನನಗೆ ಕಾಣ್ಲಿಲ್ಲ. ಹರೇ ಕೃಷ್ಣ. ಚಾಟ್ ಅಲ್ಲಿ ಇದೆ ನೋಡಿ. ಮಾತಾಜಿ ಪ್ಲೀಸ್ ಎಂಡ್ ದ ಕ್ಲಾಸ್ ಬೈ 7:10ಕ್ಕೆ ಎಂಡ್ ಮಾಡಿ ಅಂತ ಹಾಕಿದ್ದಾರೆ ಮಾತಾಜಿ. ಓಕೆ, ಇದರಲ್ಲಿ ನನಗೆ ಯಾಕೋ ಬರ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹಾಕಿದ್ದಾರೆ ಮಾತಾಜಿ. ಓಕೆ, ಜ್ಯೋತಿ ಲಕ್ಷ್ಮಿ ಮಾತಾಜಿ ಹಾಕಿದ್ದಾರೆ. ಆಯ್ತು, ಎಂಡ್ ಮಾಡೋಣ, ನಾಳೆ ಮುಂದುವರಿಸೋಣ. ಆದ್ರೆ ಈ ಮಾತಾಜಿ ಒಬ್ರು ಬರ್ತೇನೆ ಅಂತ ಹೇಳಿದ್ದಾರೆ. ಹರೇ ಕೃಷ್ಣ. ಓಕೆ, ಇಲ್ಲಿಗೆ ಎಂಡ್ ಮಾಡೋಣ, ನಾಳೆ ಇದನ್ನ ಮುಂದುವರಿಸೋಣ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸ್ವಲ್ಪ ಸಮಯ ಇರಿ ಇಲ್ಲಿ, ಏನು ಅಂತಂದ್ರೆ ಅವರು ಮಾತಾಜಿ ಬರ್ತೇನೆ ಅಂತ ಹೇಳಿದ್ದಾರೆ. ಹರೇ ಕೃಷ್ಣ.